ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ನಡೆಯುವಂಥ ಗಾಂಧೀಜಿಯವರ ಜಯಂತಿಯ ಪ್ರಯುಕ್ತ ಈ ಸಭೆಯಲ್ಲಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಯು ಟಿ ಖಾದರ್ ಇದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಯು ಟಿ ಖಾದರ್ ಸರ್. ಅದೇ ರೀತಿ ಜಿಲ್ಲಾ ಕಾಂಗ್ರೆಸ್ಸಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ಹಿರಿಯರಾದಂಥ ಇಬ್ರಾಹಿಂ ಕೋಡಿಚೆಲ್ರವರನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರಾದಂಥ ಈಶ್ವರ ಉಳ್ಳಾಲ್ರವರನ್ನು ಕೂಡ ಈ ಸಭೆಗೆ ಕರೀಂರವರು, ದಿನೇಶ್ ಅವರು, ಅಬ್ದುಲ್ ರೆಹಮಾನ್ ಅವರು, ಮೊಹಮ್ಮದ್ ಮುಕ್ಕೇರಿಯವರು, ಬಾಬಾರವರು ಎಲ್ಲ ಘಟಕದ ಅಧ್ಯಕ್ಷರುಗಳನ್ನು, ಪದಾಧಿಕಾರಿಗಳನ್ನು ಮತ್ತು ಎಲ್ಲರನ್ನು ಒಂದೇ ವಾರದಲ್ಲಿ ನಮಗೆಲ್ಲರನ್ನು ಸ್ವಾಗತ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೆ ಸಹಕಾರ ಮಾಡಿದ್ದೀಗ ನಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ತಮ್ಮನ್ನೆಲ್ಲ ಸ್ವಾಗತಿಸಿ ಮುಂದಕ್ಕೆ ಈ ಕಾರ್ಯಕ್ರಮವನ್ನು ಟಿ ಎಸ್ ಅಬ್ದುಲ್ರವರು ನಡೆಸಿಕೊಡ್ತಾ ಇದ್ದಾರೆ MC ಮಾಡುವ ಮೂಲಕ. ಮತ್ತೊಮ್ಮೆ ತಮಗೆಲ್ಲರನ್ನು ಸ್ವಾಗತಿಸಿಕೊಂಡು ನನ್ನ ಸ್ವಾಗತ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಮಹಾತ್ಮ ಗಾಂಧೀಜಿಯವರ ಈ ಹುಟ್ಟುಹಬ್ಬದ ಅವರ ಆದರ್ಶದ ಬಗ್ಗೆ ಪ್ರಥಮವಾಗಿ ಮೊಹಮ್ಮದ್ ಮುಕ್ಕಚ್ಚೇರಿಯವರು, ಹಿರಿಯ ಕಾಂಗ್ರೆಸ್ಸಿಗರು, ಚಿಕ್ಕ ಮಟ್ಟದಲ್ಲಿ ತಾವು ತಮ್ಮ ಅಭಿಪ್ರಾಯವನ್ನು ಮಂಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತ್ತೆ ಪುನವೊಮ್ಮೆ ವೇದಿಕೆಯಲ್ಲಿ ಇರತಕ್ಕಂತಹ ಗ್ರಾಮ ಪಂಚಾಯತ್ ಮಟ್ಟದಿಂದ ಹಿಡಿದು AICCವರೆಗೆ ಘಟಕದ ಎಲ್ಲ ಅಧ್ಯಕ್ಷರುಗಳೇ, ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳೇ, ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಚುನಾವಣೆ ಬಂದಾಗ ಯಾರನ್ನು ಅಧಿಕಾರಕ್ಕೆ ತರಬೇಕು, ಯಾರನ್ನು ಅಧಿಕಾರಕ್ಕೆ ತರಬಾರದು ಅಂತ ಹೇಳಿ ಮನೆ ಮನೆಗೆ ಹೋಗಿ ಓಟಿನ ಪಟ್ಟಿಯನ್ನು ತೋರಿಸಿ ನಮ್ಮನ್ನು ವಿವಿಧ ರೀತಿಯಲ್ಲಿ ಅಧಿಕಾರಕ್ಕೆ ತಂದಂತಹ ಕಾಂಗ್ರೆಸ್ ಪಕ್ಷದ ಅಖಿಲ ಭಾರತ ನಿಷ್ಠಾವಂತ ಕಾರ್ಯಕರ್ತರೇ, ಅದೇ ರೀತಿ ಎಳೆಯರಲ್ಲಿ ಎಳೆಯರಾಗಿ, ಹಿರಿಯರಲ್ಲಿ ಹಿರಿಯರಾಗಿ, ಕಿರಿಯರಲ್ಲಿ ಕಿರಿಯರಾಗಿ ಕ್ರಿಕೆಟ್ ಗ್ರೌಂಡ್ನಲ್ಲಿ ಮಕ್ಕಳು ಆಡುವಾಗ ಅವರೊಡನೆ ಆಡುವ, ಸಮುದ್ರದಲ್ಲಿ ಯುವಕರು ಈಜಾಡುವಾಗ ಅಲ್ಲಿ ಹೋಗಿ ಈಜಾಡುವ, ಯಾರಾದರೂ ಸಂಗೀತ ಕೂಟದಲ್ಲಿ ಸಂಗೀತ ಮಾಡುವಾಗ ಸಂಗೀತ ಹಾಡುವ ನಮ್ಮ ಎಲ್ಲರ ನೆಚ್ಚಿನ ಕಣ್ಮಣಿ, ಯಾವುದೇ ರಾತ್ರಿ ಚರಿತ್ರೆಯಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು 18 ಗಂಟೆಗಳ ಕಾಲ ಕೆಲಸ ಮಾಡುತ್ತಾ ಇದ್ದರೆ ಅವರ ಜೀವನವನ್ನು ಅನುಕರಣೆ ಮಾಡುವ ಯಾವುದೇ ರಾತ್ರಿಯಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರ ಫೋನನ್ನು ತೆಗೆಯುವ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನೇತಾರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸು ಒಂದೊಮ್ಮೆ ಬಹಳವಾಗಿ ಬಿರುಗಾಳಿಗೆ ಅಲುಗಾಡಿದಾಗ ಅದರಲ್ಲಿ ಗೆದ್ದು ಬಂದಂತಹ ಮಹಾವೀರ ಶ್ರೀಯುತ ಯು ಟಿ ಖಾದರ್ರವರೇ. ಇವತ್ತು ನಾವು ಈ ಪುಣ್ಯ ದಿನ ಒಂದು ಮಹಾತ್ಮ ಗಾಂಧೀಜಿ, ಮತ್ತೊಂದು ಲಾಲ್ ಬಹದ್ದೂರ್ ಶಾಸ್ತ್ರಿ. ಮಹಾತ್ಮ ಗಾಂಧೀಜಿ ಬಂಧುಗಳೇ, ಇವತ್ತು ಮಹಾತ್ಮ ಗಾಂಧೀಜಿ ಅಂತ ಹೇಳಿದರೆ ಓಣ್ ಎಂದಿರ್ಲ ಬಾವ ಅವರು ಗಾಂಧೀಜಿನ ಪೋಲ ಅಂತ ಹೇಳುವವರೇ ಜಾಸ್ತಿ. ಇವತ್ತಿನ ಸಮಾಜದಲ್ಲಿ ನಾವು ವಿರಾಟ್ ಕೊಹ್ಲಿಯ ಅಭಿಮಾನಿಗಳಾಗಲಿಕ್ಕೆ ಸಿದ್ಧರಿದ್ದೇವೆ. ಅದಿಲ್ಲದಿದ್ದರೆ ಫುಟ್ಬಾಲ್ ತಾರೆ ರೊನಾಲ್ಡೋ ಅವರ ಅಭಿಮಾನಿಗಳಾಗಲಿಕ್ಕೆ ತಯಾರಿದ್ದೇವೆ. ಅದಲ್ಲದಿದ್ದರೆ ಮೆಸ್ಸಿ ಅವರ ಅಭಿಮಾನಿಗಳಾಗಲಿಕ್ಕೆ ತಯಾರಿದ್ದೇವೆ. ಅದು ಅಲ್ಲದಿದ್ದರೆ ಅಮೀರ್ ಖಾನ್ ಅವರ ಅಭಿಮಾನಿಗಳಾಗಲಿಕ್ಕೆ ತಯಾರಿದ್ದೇವೆ. ಅದು ಅಲ್ಲದಿದ್ದರೆ ಧೋನಿ ಹೇರ್ ಕಟ್ ಸ್ಟೈಲ್ ಮಾಡಲಿಕ್ಕೆ ತಯಾರಿದ್ದೇವೆ. ಆದರೆ ಯಾರು ಕೂಡ ಮಹಾತ್ಮ ಗಾಂಧೀಜಿ ಅಭಿಮಾನಿಗಳು ಅಂತ ಹೇಳಿ ಮುಂದೆ ಬರಲಿಕ್ಕೆ ತಯಾರಿಲ್ಲದಂತಹ ಒಂದು ಕಾಲಘಟ್ಟ. ಬಂಧುಗಳೇ, ಪಂಡಿತ್ ಜವಾಹರ್ಲಾಲ್ ನೆಹರೂರವರು 1869 ಅಕ್ಟೋಬರ್ 2ರಲ್ಲಿ ಗುಜರಾತಿನ ಪೋರ್ಬಂದರದಲ್ಲಿ ಹುಟ್ಟಿದರು. ಅನೇಕ ತದನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದರು. ದಕ್ಷಿಣ ಆಫ್ರಿಕಾಕ್ಕೆ ಹೋದಾಗ ಅಲ್ಲಿ ರೈಲಿನಿಂದ ಹಿಡಿದೆಳೆದಂತಹ ಸಂದರ್ಭ, ಅಲ್ಲಿಯ ಬಿಲಿಯರು ಅವರನ್ನು ರೈಲಿನಿಂದ ದಬ್ಬಿ ಕೆಳಗಿಳಿದಾಗ ಆವಾಗ ಸತ್ಯಾಗ್ರಹ ಎಂಬ ಉಸಿರಿನಲ್ಲಿ ಅವರು ಬಚಾವಾದರು. ಇವತ್ತಿಗೂ ಕೂಡ ಕಾಂಗ್ರೆಸ್ನ ಒಂದು ತತ್ವ ಅಂತ ಹೇಳಿದರೆ ಸತ್ಯಾಗ್ರಹ. ಕಾಂಗ್ರೆಸ್ನ ಒಂದು ತತ್ವ
ತತ್ವ ಅಂತ ಹೇಳಿದರೆ ಅದು ಅಹಿಂಸೆ. ಇದು ಆಗಿತ್ತು ಬಂಧುಗಳೇ, ಇದನ್ನು ನಾವು ನೆನಪಿಸಿಕೊಳ್ಳಬೇಕು. ಅಂತ ಹೇಳಿದರೆ ಇವತ್ತು ಭಾಷಣ ಮಾಡಿ ಚಪ್ಪಾಳೆ ತಟ್ಟಿ ಹೋಗುವುದಲ್ಲ ಮಹಾತ್ಮ ಗಾಂಧೀಜಿಯವರ ಆ ಆದರ್ಶ. ಅದನ್ನು ನಾವು ನಮ್ಮ ಪಕ್ಷದಲ್ಲಿ ಸಂಘಟನಾತ್ಮಕವಾಗಿ ಬಳಸಿಕೊಳ್ಳದೆ ಇದ್ದರೆ ನಮಗೆ ಬಾರಿ ಕಷ್ಟ ಉಂಟು ಬಂಧುಗಳೇ. ಆದ್ದರಿಂದ ಅದೇ ಮಹಾತ್ಮ ಗಾಂಧೀಜಿಯವರಿಗೆ ಸಣ್ಣದಿರುವಾಗ ಉಕ್ಕ ಎಂಬ ಒಬ್ಬ ಹುಡುಗ ಸ್ನೇಹಿತನಿದ್ದ. ಅವನು ಅಸ್ಪೃಶ್ಯರಾಗಿದ್ದ. ತಾಯಿ ಪುತ್ತಲಿ ಬಾಯಿ ಸಿಹಿ ತಿಂಡಿಯನ್ನು ಕೊಟ್ಟಾಗ ಇವ ಅಸ್ಪೃಶ್ಯ, ಅವನಿಗೆ ಯಾಕೆ ಸಿಹಿ ತಿಂಡಿಯನ್ನು ಕೊಟ್ಟೆ ಅಂತ ಹೇಳಿ ಕೇಳಿದಾಗ ಆಗಲೇ ಮಹಾತ್ಮ ಗಾಂಧೀಜಿಗೆ ಒಂದು ಜ್ಞಾನೋದಯವಾಯಿತು. ಮನೆಗೆ ಹೋಗಿ ಅಳುತ್ತಾರೆ, ನಾವೆಲ್ಲರೂ ಒಂದೇ ಅಲ್ಲವೇ ಅಂತ ಹೇಳಿ ಅದನ್ನು ಈ ದೇಶದಲ್ಲಿ ಅಸ್ಪೃಶ್ಯತಾ ನಿವಾರಣೆಗಾಗಿ ಈ ದೇಶದಲ್ಲಿ ದೊಡ್ಡವನ್ನು ಚಲಾವಣೆಯನ್ನು ರೂಪಿಸಿದರಲ್ಲಿ ಮಹಾತ್ಮ ಗಾಂಧೀಜಿಯವರು. ಹೀಗೆ ಭಾರತದ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಖಿಲಾಫತ್ ಚಳವಳಿ ನಿನಗೆ ನೆನಪಿರಬಹುದು, 1919ರಲ್ಲಿ. ಇಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗಬೇಕಾದರೆ ಹಿಂದೂಗಳು, ಮುಸ್ಲಿಮರು, ಸಿಖ್ಖರು, ಕ್ರಿಶ್ಚಿಯನರು, ಪಾರ್ಸಿಗಳು ಒಟ್ಟಿಗೆ ಆಗಿ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಡಬೇಕು ಅಂತ ಹೇಳಿ ಮೊಹಮ್ಮದ್ ಅಲಿ, ಲಿಯಾಖತ್ ಅಲಿ, ಶೌಕತ್ ಅಲಿ ಒಟ್ಟಿಗೆ ಖಿಲಾಫತ್ ಚಳವಳಿಗೆ ಬೆಂಬಲ ಕೊಟ್ಟವರು ಮಹಾತ್ಮ ಗಾಂಧೀಜಿ ಬಂಧುಗಳೇ. ಇದು ಚರಿತ್ರೆಯ ಮುಖಪುಟದಲ್ಲಿ ಇವತ್ತು ಮಿಂಚುತ್ತಾ ಉಂಟು. ಇವತ್ತಿನ ಕೋಮುವಾದಿ ಶಕ್ತಿಗಳಿಗೆ ಕೂಡ ಇವತ್ತು ಇದು ಪಾಠ ಆಗುತ್ತಾ ಉಂಟು. ನಾನು ಯಾಕೆ ಹೇಳುತ್ತೇನೆ ಅಂತ ಹೇಳಿದರೆ, ಇವತ್ತು ಮಾರ್ಗದ ಬದಿಯಲ್ಲಿ, ಬೀದಿಯಲ್ಲಿ ಗಾಂಧೀಜಿಯನ್ನು ಅತ್ಯಂತ ಚಿಕ್ಕದಾಗಿ ಕಾಣುವವರು, ಅವಹೇಳನ ಮಾಡುವವರು ಕಾಡುತ್ತಾ ಇದ್ದಾರೆ. ನಮಗೆ ಬಹಳ ನೋವಾಗುತ್ತಾ ಉಂಟು. ಆದ್ದರಿಂದ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರೇ, ಮಹಾತ್ಮ ಗಾಂಧೀಜಿ ಏನು ಅಂತ ಹೇಳಿ ತಿಳಿದುಕೊಳ್ಳೋಣ. ಮಹಾತ್ಮ ಗಾಂಧೀಜಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಒಂದು ಪ್ರತಿನಿಧಿ. ಅವರು ಒಮ್ಮೆ ದುಂಡು ಮೇಜಿನ ಪರಿಷತ್ತಿಗೆ ಹೋದಾಗ ಆ ಮಹಾತ್ಮ ಗಾಂಧೀಜಿ ಹೇಳುತ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಸೋಲಿಲ್ಲ, ನಾನು ಕಾಂಗ್ರೆಸ್ನ ಪ್ರತಿನಿಧಿ. ಈ ಭಾರತ ದೇಶದ ಆಗಿನ 33 ಕೋಟಿಯ ಜನತೆಯ ಪರವಾಗಿ ನಾನು ಈ ದುಂಡು ಮೇಜಿನ ಪರಿಷತ್ತಿಗೆ ಬಂದು ಭಾರತ ದೇಶದ ಸ್ವಾತಂತ್ರ್ಯದ ಬೇಡಿಕೆಯನ್ನು ನಾನು ಇಟ್ಟಿದ್ದೇನೆ ಬಂಧುಗಳೇ. ಕಾಂಗ್ರೆಸ್ನ ಸೋಲು ತಾತ್ಕಾಲಿಕ. ಕಾಂಗ್ರೆಸ್ ಎಂಬುದು ಫೀನಿಕ್ಸ್ ಹಕ್ಕಿ ಇದ್ದ ಹಾಗೆ. ಫೀನಿಕ್ಸ್ ಹಕ್ಕಿ ಹೇಗೆ ಉಂಟು, ತನ್ನ ಬೂದಿಯಲ್ಲಿ ತಾನೇ ಸುಟ್ಟು ಎದ್ದ ಹಾಗೆ ಕಾಂಗ್ರೆಸ್ ಯಾವಾಗಲೂ ಸೋಲುವುದಿಲ್ಲ. ಅದರ ತತ್ವ, ಅದರ ಸಿದ್ಧಾಂತ, ಅದು ಈ ಭೂಮಿ ಯಾವ ರೀತಿಯಲ್ಲಿ ಉಂಟೋ ಅಲ್ಲಿಯವರೆಗೆ ಕಾಂಗ್ರೆಸ್ನ ತತ್ವಗಳು ಇಲ್ಲಿ ಉಂಟು ಬಂಧುಗಳೇ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿ ಬಿಡುತ್ತೇನೆ. ಕಾಂಗ್ರೆಸ್ನ ಒಂದು ಅಹಿಂಸಾ ತತ್ವ 1920-22ರಲ್ಲಿ ಅಸಹಕಾರ ಚಳವಳಿಯನ್ನು ಈ ದೇಶದಾದ್ಯಂತ ಘೋಷಣೆ ಮಾಡಿದಾಗ ಚೌರಿ ಚೌರಾ ಎಂಬಲ್ಲಿ 22 ಪೊಲೀಸರನ್ನು ಭಾರತೀಯರು ಬೆಂಕಿ ಕೊಟ್ಟು ಸುಡುತ್ತಾರೆ. ಇದನ್ನು ಕಂಡು ಮಹಾತ್ಮ ಗಾಂಧೀಜಿಗೆ ಬಹಳ ನೋವಾಗುತ್ತದೆ ಬಂಧುಗಳೇ. ಆವಾಗಲೇ ಅವರು ಆ ಸತ್ಯಾಗ್ರಹವನ್ನು ಹಿಂದೆ ತೆಗೆದು ಆಮರಣ ಅಂತ ಉಪವಾಸ ಕೂತುಕೊಳ್ಳುತ್ತಾರೆ ಬಂಧುಗಳೇ. ಅವರಿಗೆ ಸ್ವಲ್ಪ ವಿರೋಧವಿದ್ದರೂ ಚರಿತ್ರೆಯ ಇತಿಹಾಸದಲ್ಲಿ ಮಂಗಳೂರಿನ ಈ ಹಿಂದಿನ ಜಿಲ್ಲಾಧಿಕಾರಿ ಸೆಂಥಿಲ್ ಅವರು ಈ ಒಂದು ವಿಷಯವನ್ನು ಭಾಷಣದ ಮೂಲಕ ಹೇಳಿದ್ದನ್ನು ತಾವು ಕೇಳಿರಬಹುದು. ಇಂತಹ ಮಹಾತ್ಮ ಗಾಂಧೀಜಿ ಹಲವಾರು ರೂಪದಲ್ಲಿ ರೌಲಟ್ ಕಾನೂನು ಬಂದಾಗ, ಜಲಿಯನ್ ವಾಲಾಬಾಗ್ ದುರಂತ ಕಂಡಾಗ, ಉಪ್ಪಿನ ಸತ್ಯಾಗ್ರಹ ನಡೆದಾಗ, ಸೈಮನ್ ಕಮಿಷನ್ ಬಂದಾಗ ಎಲ್ಲ ರೀತಿಯಲ್ಲೂ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಈ ಪುತ್ರನನ್ನು 1948 ಜನವರಿ 30ರಂದು ಅವರನ್ನು ಗುಂಡಿಟ್ಟು ಕೊಂದರು. ಯಾರು ಗುಂಡಿಟ್ಟು ಕೊಂದರು? ಗಾಡ್ಸೆ ಎಂಬ ಆಗಂತುಕ, ಅದರ ಒಟ್ಟಿಗೆ ಕರ್ಕರೆ ಎಂಬವನು. ಹೀಗೆ ಮಹಾತ್ಮ ಗಾಂಧೀಜಿಯನ್ನು ಗುಂಡಿಟ್ಟು ಕೊಲ್ಲುವಂತಹ ಸಂದರ್ಭದಲ್ಲಿ ಅವರು ಪ್ರಾರ್ಥನೆಗೆ ಬರುವಂತಹ ಸಂದರ್ಭ. ಆಗ
ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮಾತುಕತೆಯಾಗುವಾಗ ಅಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿರ್ತಾರೆ. ಆ ಹೆಣ್ಣು ಮಕ್ಕಳು ಆ ಮಹಾತ್ಮ ಗಾಂಧೀಜಿಯ ಒಂದು ಗಡಿಯಾರ, ಒಂದು ಚರಕ, 3 ಕಪಿಗಳು, ಮಂಚ, ಖಾದಿ ಬಟ್ಟೆ, ರಾಟೆ ಇವೆಲ್ಲವೂ ಮಹಾತ್ಮ ಗಾಂಧೀಜಿಯ ಅಸ್ತ್ರಗಳು. ಇವನ್ನು ಇಟ್ಟು ಅಲ್ಲಿ ಆ ಹುಡುಗಿಯರು ಹೇಳುತ್ತಾರೆ, ಪ್ರಾರ್ಥನೆಗೆ ಲೇಟ್, ಬಿರ್ಲಾ ಹೌಸ್ ದೆಹಲಿಯ, ಅಲ್ಲಿಂದ ಪ್ರಾರ್ಥನಾಲಯಕ್ಕೆ ಬರಬೇಕು ಮಹಾತ್ಮ ಗಾಂಧೀಜಿಯವರು. ಮಹಾತ್ಮ ಗಾಂಧೀಜಿಯವರಿಗೆ ಏನೂ ಕೂಡುವುದಿಲ್ಲ. 2 ರಟ್ಟೆಯನ್ನು ಆ ಹೆಣ್ಣು ಮಕ್ಕಳು ಹಿಡಿದುಕೊಂಡು ನಡೆದುಕೊಂಡು ಬರುತ್ತಾ ಇದ್ದಾರೆ. ಆಗ ಹೊಂಚು ಹಾಕಿದ ಗಾಡ್ಸೆ ಅವರನ್ನು ಗುಂಡಿಟ್ಟು ಕೊಡುತ್ತಾರೆ. ಅವನು ಫೋಟೋಗ್ರಾಫರ್ ಸ್ಟೈಲಲ್ಲಿ ಬರುತ್ತಾನೆ, ಬಗ್ಗುತ್ತಾನೆ, ಹೀಗೆ ಬಗ್ಗುತ್ತಾನೆ, ಬಗ್ಗಿ 3 ಗುಂಡುಗಳನ್ನು ಹಾಕಿ ಮಹಾತ್ಮ ಗಾಂಧೀಜಿಯನ್ನು ನೆಲಕ್ಕೆ ಉರುಳಿಸುತ್ತಾನೆ. ನೆಲಕ್ಕೆ ಉರುಳಿಸಿ ಅಲ್ಲಿ ರಕ್ತಸಿಕ್ತವಾಗುತ್ತದೆ. ಕೂಡಲೇ ಈ ವಿಷಯ ದೇಶದಾದ್ಯಂತ ಗೊತ್ತಾಗುತ್ತದೆ. ಆಗ ಮೊದಲಾಗಿ ಗೊತ್ತಾಗುವುದು ಇದು ಆಗಿನ ಪ್ರಥಮ ಸ್ವಾತಂತ್ರ್ಯ ಭಾರತದ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬೇಟನ್ಗೆ. ಅವರು ಪಂಡಿತ್ ಜವಾಹರ್ಲಾಲ್ ನೆಹರು ಆಗ ಆ ಒಂದು ಮರಣದ ಸಂದರ್ಭದಲ್ಲಿ ಲಾರ್ಡ್ ಮೌಂಟ್ ಬೇಟನ್ ಬರ್ತಾರೆ, ಪಂಡಿತ್ ಜವಾಹರ್ಲಾಲ್ ನೆಹರು ಬರ್ತಾರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬರ್ತಾರೆ. ಆಗ ಲಾರ್ಡ್ ಮೌಂಟ್ ಬೇಟನ್ ಬಹಳ ಚಿಂತಾಕ್ರಾಂತರಾಗಿದ್ದಾರೆ. ಆಗ ಅವರು ಮಹಾತ್ಮ ಗಾಂಧೀಜಿಯ ಒಂದು ಅನಿಸಿಕಿತ್ತು, ಯಾವಾಗಲೂ ಸರ್ದಾರ್ ಪಟೇಲ್ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಒಟ್ಟಿಗೆ ಇರುವುದಿಲ್ಲ, ಲೀಡರ್ಸ್ ಸ್ವಲ್ಪ ವೈಮನಸ್ಸು ಇರ್ತದಲ್ಲ. ಈ ರೀತಿ ಇರುವಾಗ ಇಬ್ಬರನ್ನು ನೀವು ಇನ್ನು ಒಟ್ಟಿಗೆ ಇರಬೇಕು, ಇದು ಮಹಾತ್ಮ ಗಾಂಧೀಜಿಯ ಕನಸು ಅಂತ ಹೇಳಿ 3 ಕೂಗುತ್ತಾ ಇರುವ ದೃಶ್ಯ. ಮಹಾತ್ಮ ಗಾಂಧೀಜಿ ಗೋಡೆಗೆ ಹೊರಗೆ ಕೂಗುತ್ತಾರೆ, ಅಲ್ಲ, ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಅಲ್ಲಿ. ಆಗ ಲಾರ್ಡ್ ಮೌಂಟ್ ಬೇಟನ್ ಸಮಾಧಾನ ಪಡಿಸಿ, ನೀವು ರಾಷ್ಟ್ರವನ್ನು ಉದ್ದೇಶಿಸಿ, ಈಗಿನ ಹಾಗೆ ಮೊಬೈಲ್ ಇಲ್ಲ, ಈಗಿನ ಹಾಗೆ ವಾಟ್ಸಪ್ ಇಲ್ಲ, ಆವತ್ತಿನ ಇದು ಬಾನುಲಿ ಟ್ರಾನ್ಸಿಸ್ಟರ್ ರೇಡಿಯೋದ ಮುಖಾಂತರ ಒಂದು ಸಂದೇಶವನ್ನು ಕೊಡುತ್ತಾರೆ ಈ ದೇಶಕ್ಕೆ, ಈ ದೇಶದ ಜನತೆಗೆ. ಡೋಂಟ್ ಸ್ಪೀಕ್, ಈ ದೇಶದ ಜನತೆಗೆ ಒಂದು ಸಂದೇಶವನ್ನು ಕೊಡುತ್ತಾರೆ. ಏನದು ಸಂದೇಶ? ದ ಲೈಟ್ ಹ್ಯಾಸ್ ಗಾನ್, ದ ವರ್ಲ್ಡ್ ಈಸ್ ಅಂಡರ್ ಡಾರ್ಕ್ನೆಸ್. ಈ ಬೆಳಕು ಆರಿ ಹೋಯಿತು, ಜಗತ್ತು ಕತ್ತಲೆಯಲ್ಲಿ ಮುಳುಗಿತು. ಯಾರು ಹೇಳಿದ್ದು? ಮೊಹಮ್ಮದ್ ಮುಖಚ್ಚೇರಿ ಹೇಳಿದ್ದಲ್ಲ, UT ಖಾದರ್ ಸರ್ ಹೇಳಿದ್ದಲ್ಲ, ಕೊಡಿಚಾಲ್ ಇಬ್ರಾಹಿಂ ಸರ್ ಹೇಳಿದ್ದಲ್ಲ, ಈಶ್ವರುಲ್ಲಾಲ್ ಹೇಳಿದ್ದಲ್ಲ. ಪಂಡಿತ್ ಜವಾಹರ್ಲಾಲ್ ನೆಹರು ಆ ಟ್ರಾನ್ಸಿಸ್ಟರ್ ರೇಡಿಯೋದಲ್ಲಿ ಬಹಳ ದುಃಖಾತ್ಮಕವಾಗಿ ಜನರು ಬೊಂಬಾಯಿಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಬೀದಿಗೆ ಬರುತ್ತಾರೆ. ನವದೆಹಲಿಯಲ್ಲಿ ಜನರು ಗುಂಪಾಗಿ ನಂಬಲಿಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನದಲ್ಲಿ ಹೆಂಗಸರು ತಮ್ಮ ಬಲೆಗಳನ್ನ ಒಡೆದು ಕೂಗುತ್ತಾರೆ, ಇದು ರಾಷ್ಟ್ರಪಿತ ಬಾಪೂಜಿ ನಮ್ಮನ್ನು ಅಗಲಿದರು ಅಂತ ಹೇಳಿ. ಆದುದರಿಂದ ನನ್ನ ಮಾತು ಉದ್ದಾಯಿತೋ ಏನೋ ನನಗೆ ಗೊತ್ತಾಗುವುದಿಲ್ಲ. ಇದು ಗಾಂಧೀಜಿ ತೀರಿ ಹೋದಾಗ ಅವರ ಬದ್ಧ ವೈರಿಗಳು ಕೂಡ ಅವರ ಬಗ್ಗೆ ಬಹಳ ಲೇಖನವನ್ನು ಬರೆಯುತ್ತಾರೆ. ಅದು ಇಂಗ್ಲೆಂಡಿನ ವಿನ್ಸ್ಟನ್ ಚರ್ಚಿಲ್ ಇರಬಹುದು, ಮಾರ್ಟಿನ್ ಲೂಥರ್ ಕಿಂಗ್ ಅವರು ಹೇಳಿದ್ದಾರೆ. ಏನು ಅಂತ ಹೇಳಿದರೆ, ಒಂದೊಮ್ಮೆ ಯೇಸು ಕ್ರಿಸ್ತನ ಸಾವು ನಾವು ಕಂಡೆವು, ಮತ್ತೊಮ್ಮೆ ಮಹಾತ್ಮ ಗಾಂಧೀಜಿಯ ಸಾವನ್ನು ಕಂಡೆವು. ಮಹಾತ್ಮ ಗಾಂಧೀಜಿಯವರು ಹೇಳುತ್ತಾರೆ, ನಾವು ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಿಗಬೇಕಾದರೆ ನಾವು ಸತ್ಯಾಗ್ರಹವನ್ನು ಅನುಭವಿಸಬೇಕು. ಅದು ಹೇಗೆ ಅಂತ ಹೇಳಿದರೆ, ಗ್ರೀಕ್ ತತ್ವಜ್ಞಾನಿ ಸಾಕ್ರಟಿಸ್ನ ಹಾಗೆ ನಾವು ಇರಬೇಕು. ಸಾಕ್ರಟಿಸ್ ಗ್ರೀಕ್ ತತ್ವಜ್ಞಾನಿ ಬಂಧುಗಳೇ, ಅವನು ಹೇಳಿದ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿಯವರು ತನ್ನ ಇಂಡಿಯನ್ ಒಪಿನಿಯನ್ ಎಂಬ ತನ್ನ ಪುಸ್ತಕದಲ್ಲಿ ಒಂದು ಲೇಖನದಲ್ಲಿ ಭಾರತದವರನ್ನು ಬಡಿದಬ್ಬಿಸಲಿಕ್ಕೆ ಬೇಕಾಗಿ ಒಂದು ಲೇಖನವನ್ನು ಬರೆಯುತ್ತಾರೆ. ಆ ಲೇಖನದಲ್ಲಿ ಮಹಾತ್ಮ ಗಾಂಧೀಜಿಯವರು ಹೇಳುತ್ತಾರೆ, ಸತ್ಯ ಹರಿಶ್ಚಂದ್ರ ಸತ್ಯಕ್ಕಾಗಿ ಪಡಬಾರದ ಪಾಡುಪಟ್ಟ ಭಕ್ತ ಪ್ರಹ್ಲಾದ ದೇವರು ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳಿ ಪಡಬಾರದ ಕಷ್ಟಪಟ್ಟ ಅಬ್ರಹಾಮ ಲಿಂಕನ್ ಗುಂಡಿಗೆ ಬಲಿಯಾದ. ರಾಮಾನುಜರ ಶಿಷ್ಯ ಕೂರೇಶ ದೊರೆಯ ಒತ್ತಾಯ ಬಂದಾಗ ತನ್ನ ಕಣ್ಣನ್ನೇ ಕಿತ್ತು ಬಿಸಾಡಿದ. ಹೀಗೆ ಚರಿತ್ರೆಯಲ್ಲಿ ಅನೇಕ ಮಂದಿ ಸತ್ಯಾಗ್ರಹಿಗಳು. ಹಾಗೆಯೇ ಅದೇ ಸಾಕ್ರಟಿಸ್ ಹಮ್ಲಾಕಿ ವಿಷವನ್ನು ಕುಡಿದು ತನ್ನ ಜನರಿಂದಲೇ ಸಾಯುತ್ತಾನೆ. ಇಲ್ಲಿ ಮಹಾತ್ಮ ಗಾಂಧೀಜಿ ಭಾರತ ದೇಶದ
ದೇಶದ ಸ್ವಾತಂತ್ರ್ಯಕ್ಕಾಗಿ ತನ್ನ ಜನರಿಂದಲೇ ಸಾಯುತ್ತಾರೆ. ಇಂದಿರಾಜಿ ತನ್ನ ದೇಶದ ಜನರಿಂದಲೇ ಸಾಯುತ್ತಾಳೆ ಆ 30 ಗುಂಡಿನಿಂದ. ಆದ್ದರಿಂದ ಐ ಡಿಡ್ ನಾಟ್ ಸ್ಪೀಕ್ ಟೂ ಮಚ್. ಆದ್ದರಿಂದ ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರೆ, ಕಾಂಗ್ರೆಸ್ನ ಬಂಧುಗಳೇ, ನಮ್ಮ ನಾಯಕರು ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕಾಣುವುದಿಲ್ಲ. ಬಹುಮಾನ್ಯರಾದ ಗೌರವಾನ್ವಿತ ಜನಾರ್ದನ ಪೂಜಾರಿಯವರು, ಅವರ ಒಂದು ಜೀವನ ಮಹಾತ್ಮ ಗಾಂಧೀಜಿಯ ಸಾಧಾರಣ ಸ್ಟೈಲ್ನಲ್ಲಿ ಇತ್ತು. ಅದೇ ರೀತಿ ನಮ್ಮ ಆಸ್ಕರ್ ಫೆರ್ನಾಂಡಿಸ್ ರವರು ಕೂಡ ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಜನಾರ್ದನ ಪೂಜಾರಿಯವರು ನಿವೃತ್ತ ಜೀವನವನ್ನು ಆರಂಭಿಸುತ್ತಾ ನಮಗೆ ಉಪದೇಶ ಮಾಡುವವರು. ಅದೇ ರೀತಿ ವೀರಪ್ಪ ಮೊಯ್ಲಿಯವರು ವಿವಿಧ ಜಾತಿಗಳಿಗೆ ಅನುಗುಣವಾಗಿ ರಾಮಾಯಣ ಮಹಾನ್ವೇಷಣಂ ಪುಸ್ತಕ ಬರೆದವರು. ಇವರೆಲ್ಲರೂ ಈ 3 ನಾಯಕರು ನಮ್ಮ ಜಿಲ್ಲೆಯಲ್ಲಿದ್ದಾಗ ಕಾಂಗ್ರೆಸ್ನ ಪ್ರಬಲ ಕೋಟೆ ದಕ್ಷಿಣ ಕನ್ನಡ ಜಿಲ್ಲೆ ಎಂದು ಆಗಿತ್ತು. ಆದ್ದರಿಂದ ನಾನು ಹೆಚ್ಚೇನು ಮಾತಾಡುವುದಿಲ್ಲ. ಕಾರ್ಯಕ್ರಮಗಳು ಹಲವಾರು. ಎಲ್ಲರಿಗೂ ಶುಭವನ್ನು ಕೋರಿ ನನಗೆ ಈ ಒಂದು ಸುಂದರ ಅವಕಾಶವನ್ನು ಮಾಡಿಕೊಟ್ಟ ಎಲ್ಲರಿಗೂ ಜಯವಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೊಹಮ್ಮದ್ ಅವರೇ, ಮುಂದಕ್ಕೆ ಕೆಪಿಸಿಸಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಗೆ ವಕ್ತಾರರಾಗಿ ಬಂದಂಥ ನಮ್ಮ ನಾಯಕರಾದ ಸನ್ಮಾನ್ಯ ಅಭಿಷೇಕ್ ಅವರು ತಮ್ಮ ಅನಿಸಿಕೆಯನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಹುಶಃ ಗಾಂಧಿ ಜಯಂತಿಯ ಈ ಒಂದು ಶುಭ ಸಮಾರಂಭದಲ್ಲಿ ನಮ್ಮ ನಾಯಕರು ಇದೀಗಾಗಲೇ ಬೇಕಾದಷ್ಟು ವಿಚಾರಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ಗಾಂಧೀಜಿಯ ಬಗ್ಗೆ ಮಾತಾಡಬೇಕು ಅಂತ ಬಂದಾಗ ಬಹುಶಃ ಗಾಂಧೀಜಿ ಅವರನ್ನು ಅರಿತುಕೊಳ್ಬೇಕು ಅಂತ ಆದರೆ ಯಾವುದೇ ಒಂದು ಪುಸ್ತಕವನ್ನು ಓದಿದರೆ ಅಥವಾ ಗಾಂಧೀಜಿಯ ಬಗ್ಗೆ ತಿಳಿದವರನ್ನು ಕೇಳಿದರೆ ಗಾಂಧೀಜಿಯ ಬಗೆಗೆ ಹಲವಾರು ವಿಷಯಗಳನ್ನು ಸಿಗ್ತದೆ. ಆದರೆ ಇಂದಿನ ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾವು ಗಾಂಧೀಜಿಯವರ ಬಗ್ಗೆ ತಿಳಿಕೊಳ್ಬೇಕು ಅಂತದಕ್ಕಿಂತ ಹೆಚ್ಚಾಗಿ ಒಂದು ವಿಚಾರವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕೇನು ಅಂತ ಹೇಳಿದರೆ, ಯಾಕೆ ಇವತ್ತು ಗಾಂಧೀಜಿಯ ಬಗ್ಗೆ ಅಪಪ್ರಚಾರ ನಡೀತಾ ಇದೆ? ಗಾಂಧೀಜಿ ಅವತ್ತು ಯಾರು ಹತ್ಯೆಯನ್ನು ಮಾಡಿದ್ರ ಇವತ್ತು ಅಂಥವರನ್ನು ದೇಶಭಕ್ತರಾಗಿ ಯಾಕೆ ಪ್ರತಿಬಿಂಬಿಸ್ತಾ ಇದ್ದಾರೆ? ಇದರ ಬಗ್ಗೆ ನಾವು ಗಮನವನ್ನು ಇಟ್ಕೊಳ್ಬೇಕಾಗ್ತದೆ. ಯಾಕೆ ಈ ಮಾತನ್ನು ಹೇಳ್ತಾನೆ ಅಂತ ಹೇಳಿದರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಯಾವ ತತ್ವ ಸಿದ್ಧಾಂತ ಇದೆಯಾ ಅದೇ ತತ್ವ ಸಿದ್ಧಾಂತ ಮಹಾತ್ಮ ಗಾಂಧಿಯವ್ರದ್ದು ಕೂಡ. ಇವತ್ತು ಗಾಂಧಿಯವರ ತತ್ವ ಸಿದ್ಧಾಂತಕ್ಕೆ ಮಸಿಯನ್ನು ಬಳಿದರೆ, ಗಾಂಧೀಜಿಯವರ ವ್ಯಕ್ತಿತ್ವಕ್ಕೆ ಇಲ್ಲದ ಅಪಪ್ರಚಾರಗಳನ್ನು ಮಾಡಿದರೆ ನೇರವಾಗಿ ಒಂದಲ್ಲ ಒಂದು ದಿವಸ ಖಂಡಿತವಾಗಲೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ತತ್ವ ಸಿದ್ಧಾಂತವನ್ನು ಹೊಡೆಯುತ್ತದೆ ಅಂತ ಹೇಳುವಂಥ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಹಲವಾರು ಗಾಂಧೀಜಿಯ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾರೆ. ಬಂಧುಗಳೇ, ಗಾಂಧೀಜಿಯ ಬಗ್ಗೆ ನಮಗೆ ತಿಳಿದಂಥ ವಿಚಾರಗಳು ಎಷ್ಟು ಇದ್ರೂ ಕೂಡ ಗಾಂಧೀಜಿಯ ಬಗೆಗಿನ ಹಲವಾರು ವಿಷಯಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸಲಿಕ್ಕಿದೆ. ಆದರೆ ಸಮಯದ ಅಭಾವ ಇರುವುದರಿಂದ ಕೇವಲ ಕೆಲವು ತುಣುಕುಗಳನ್ನು ಮಾತ್ರ ಹೇಳ್ತೇನೆ. ಇವತ್ತು ಬ್ಯಾರಿಸ್ಟರ್ ಲಾವನ್ನು ಮುಗಿಸ್ಕೊಂಡು ಬಂದಂತಹ ಮಹಾತ್ಮ ಗಾಂಧೀಜಿಯವರು ಕಸ್ತೂರ್ಬಾ ಅವರು ತನ್ನ ಧರ್ಮಪತ್ನಿ, ಗಾಂಧೀಜಿಯವರ ಧರ್ಮಪತ್ನಿಯಾಗಿರ್ತಕ್ಕಂಥ ಕಸ್ತೂರ್ಬಾ ಅವರು ತನ್ನ ಇಡೀ ಜೀವನವನ್ನು ಗಾಂಧೀಜಿಯ ನೆರಳಿನಂತೆ ಅವರ ಹಿಂದೆ ಹಿಂಬಾಲಿಸ್ತಾ ಇದ್ದಂಥ ವ್ಯಕ್ತಿ. ಇವತ್ತು ಆಗಸ್ಟ್ 8ನೇ ತಾರೀಕಿನಂದು ಗಾಂಧೀಜಿ ಮತ್ತು ಕಸ್ತೂರ್ಬಾರನ್ನು ಬಂಧಿಸಲ್ಪಡ್ತಾರೆ. ಪುಣೆಯ ಜೈಲಿನಲ್ಲಿ ಇಬ್ಬರನ್ನ ಕೂಡ ಬೇರೆ ಬೇರೆ ಸೆಲ್ಗಳಲ್ಲಿ ಹಾಕ್ಲಿಕ್ಕೆ ಬರ್ತಾರೆ. ಬ್ರಿಟಿಷ್ ಅಧಿಕಾರಿಗಳು ಬೇರೆ ಬೇರೆ ಸೆಲ್ನಲ್ಲಿ ಹಾಕಿದಾಗ ಕಸ್ತೂರ್ಬಾ ಅವರು ತೀವ್ರ ಅನಾರೋಗ್ಯದಿಂದ ಒಳಪಟ್ಟು ಅವ್ರ ಕೊನೆಯ ಉಸಿರನ್ನು ಸೆಳೆಯಬೇಕಾದ್ರೆ ಬ್ರಿಟಿಷ್ ಅಧಿಕಾರಿಗಳು ಕಸ್ತೂರ್ಬಾರಲ್ಲಿ ಕೇಳ್ತಾರೆ, ತಾಯಿ ನಿಮ್ಮ ಕೊನೆಯ ಆಸೆ ಏನಾದರೂ ಇದ್ರೆ ಹೇಳಿ ಅಂತ ಹೇಳಿ. ಕಸ್ತೂರ್ಬಾ ಅವರು ಹೇಳ್ತಾರೆ, ನನ್ನ ಇಡೀ ಜೀವನವನ್ನು ನಾನು ಬಾಪು ಜೊತೆಗೆ ಕಳೆದಿದ್ದೇನೆ, ಹಾಗಾಗಿ ಕೊನೆಯ ಕ್ಷಣವನ್ನು ಕೂಡ ಅವರ ಜೊತೆ ಕಳಿಬೇಕು ಅಂತ ಇದ್ದೇನೆ ಅಂತ ಹೇಳುವಾಗ ಬ್ರಿಟಿಷ್ ಅಧಿಕಾರಿಗಳು ಬಂದು ಬಾಪೂಜಿ ಇರ್ತಕ್ಕಂಥ ಸೆಲ್ಲಿಗೆ ಕಸ್ತೂರ್ಬಾರನ್ನ ಕೊಂಡೋಗ್ತಾರೆ. ಕಸ್ತೂರ್ಬಾರ ಹತ್ರ ಮಹಾತ್ಮ ಗಾಂಧೀಜಿ ಕೇಳ್ತಾರೆ, ನಿನ್ನ ಕೊನೆಯ ಆಸೆ ಏನಾದಿದ್ರೆ ಹೇಳು ಅಂತ. ಆಗ ಕಸ್ತೂರ್ಬಾ ಅವರು ಹೇಳ್ತಾರೆ, ನೀವು ನಿಮ್ಮ ಚರಕದಿಂದ ತೆಗೆದಂಥ ಸೀರೆಯನ್ನ ಸುಮಾರು 10ರಷ್ಟು ದುಡ್ಡನ್ನು ಕೊಟ್ಟು ಇವತ್ತು ಜನ ತಮ್ಮಂದ ಪಡ್ಕೊಳ್ತಾರೆ. ಯಾಕೆ ಅಂತ ಹೇಳಿ ಅಷ್ಟು ನಾಜೂಕಾಗಿ ನೀವು ಸಾರಿಯನ್ನು ನುಣಿತೀರಿ, ಆದರೆ ಇಡೀ ಜೀವನದಲ್ಲಿ ನನಗೆ ಒಂದೇ ಒಂದು ಸಾರಿಯನ್ನ ಕೂಡ ನೀವು ನನಗೆ ಕೊಡಲಿಲ್ಲ ಅಂತ. ಈ ವಿಚಾರವನ್ನು ನಾನು ಇಲ್ಲಿ ಯಾಕೆ ವ್ಯಕ್ತಪಡಿಸ್ತೇನೆ ಅಂತ ಹೇಳಿದರೆ, ಮಹಾತ್ಮ ಗಾಂಧೀಜಿ ತನಗಾಗಲಿ ತನ್ನ ಮನೆಯವರಿಗಾಗಲಿ ಕಿಂಚಿತ್ತೂ ಮಾಡಲಿಲ್ಲ. ಸರ್ವವೂ ಕೂಡ ಸಮಾಜಕ್ಕೋಸ್ಕರ ಅವರು ಬಂದಂಥ ಎಲ್ಲ ಹಣವನ್ನು ಕೂಡ ಕಾಂಗ್ರೆಸ್ ಪಕ್ಷದ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಇಟ್ಟಂಥವ್ರು. ಆ ಕೊನೆಯ ಗಳಿಗೆಯಲ್ಲಿ ಬಾಪೂಜಿ ಅವರು ಕಸ್ತೂರ್ಬಾರವರ ಮಾತನ್ನು ಕೇಳಿ ಅದೇ ಜೈಲಿನಲ್ಲಿ, ಪುಣೆಯ ಜೈಲಿನಲ್ಲಿ ಹೋಗಿ ತನ್ನ ಚರಕದಿಂದ, ಜೈಲಿನ ಒಳಗಿರ್ತಕ್ಕಂಥ ಚರಕದಿಂದ ಒಂದು ಸಾರಿಯನ್ನು ಮಾಡಿಕೊಡ್ತಾರೆ. ಕಸ್ತೂರ್ಬಾ ಅವರು ಆ ಸಾರಿಯನ್ನು ಹೊದ್ಕೊಂಡು ಕೊನೆಯ ಉಸಿರನ್ನು ಎಳಿತಾರೆ. ಇಷ್ಟೆಲ್ಲ ಆಗಬೇಕು ಅಂತಾದರೆ ಇದಕ್ಕಿಂತ ಮುಂಚೆ ಒಂದು ಘಟನೆ ನನಗೆ ನೆನಪಿಗೆ ಬರ್ತದೆ ಬಂಧುಗಳೇ. ಮಹಾತ್ಮ ಗಾಂಧೀಜಿ ಅವರು ಚಾರ್ಲಿ ಚಾಂಪ್ಲಿನ್ ತಮಗೆಲ್ಲರಿಗೂ ಗೊತ್ತಿದೆ, ಇಡೀ ವಿಶ್ವ ಕಂಡಂತಹ ಒಬ್ಬ ಕಾಮಿಡಿಯನ್ ಚಾರ್ಲಿ ಚಾಂಪ್ಲಿನ್. ಈ ಚಾರ್ಲಿ ಚಾಂಪ್ಲಿನ್ ವ್ಯಕ್ತಿತ್ವ ಎಂಥದ್ದು ಅಂತ ಹೇಳಿದರೆ ಹಠಮಾರಿ.
ಅವರ ಜೀವನ ಚರಿತ್ರೆಯಲ್ಲೇ ಉಲ್ಲೇಖ ಆಗಿದೆ ಅಂತ ಹಠಮಾರಿ ವ್ಯಕ್ತಿತ್ವ ಚಾರ್ಲಿ ಚಾಂಪ್ಲಿನ್ ಅದು. ಒಂದು ಬಾರಿ ಚಾರ್ಲಿ ಚಾಂಪ್ಲಿನ್ ಮಹಾತ್ಮ ಗಾಂಧೀಜಿಗೆ ಒಂದು ಪತ್ರವನ್ನು ಬರೀತಾರೆ, ನನಗೆ ತಮ್ಮನ್ನ ಭೇಟಿಯಾಗಬೇಕು ಅಂತ. ಮಹಾತ್ಮ ಗಾಂಧಿ ಆ ಪತ್ರಕ್ಕೆ ರಿಪ್ಲೈಯನ್ನು ಕೊಡ್ತಾರೆ, ಖಂಡಿತವಾಗಲೂ ನಾನು ಇಂಗ್ಲೆಂಡ್ಗೆ ಬರುವಂಥ ಸಂದರ್ಭಗಳಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ, ಆದರೆ ನನ್ನಲ್ಲಿ ತಮಗೆ ಕೊಡುವಷ್ಟು ಸಮಯವಿಲ್ಲ. ಆದುದರಿಂದ ಇಂಗ್ಲೆಂಡಿನ ನಾನು ರಾಣಿಯನ್ನು ಭೇಟಿಯಾಗ್ಲಿಕ್ಕೆ ಹೋಗ್ತೇನೆ. 42 ಸ್ಟೆಪ್ಸ್ಗಳಿವೆ. ಮೇಲಕ್ಕೆ ಹೋಗುವಾಗ ನನ್ನ ಜೊತೆಗೆ ಬೇರೆ ಬೇರೆ ಆಫೀಸರ್ಗಳಿರ್ತಾರೆ. ಕೆಳಗಿಳಿಯುವಂಥ ಸಂದರ್ಭದಲ್ಲಿ ನಿಮಗೆ 42 ಸ್ಟೆಪ್ ಇಳಿಯುವಷ್ಟು ಹೊತ್ತನ್ನು ನಾನು ನಿಮ್ಗೆ ಕೊಡ್ತೇನೆ ಅಂತ ಹೇಳಿ, ತನ್ನ ಜೀವಮಾನದಲ್ಲಿ ತನ್ನ ತಂದೆ ತಾಯಿಯ ಕಾಲು ಹಿಡಿಯದಂಥ ಚಾರ್ಲಿ ಚಾಂಪ್ಲಿನ್ ಕೂಡ ಕೊನೆಯ ಗಳಿಗೆಯಲ್ಲಿ ಬಂದು ಗಾಂಧೀಜಿ ಅವರು ಕಾರನ್ನು ಹತ್ತಬೇಕಾದ್ರೆ ಗಾಂಧೀಜಿಯ ಕಾಲಿಗೆ ಅಡ್ಡವನ್ನು ಬೀಳ್ತಾರೆ. ಅಡ್ಡವನ್ನು ಬಿದ್ದ ನನ್ನ ಕಂಡದನ್ನು ಬ್ರಿಟಿಷ್ ಅಧಿಕಾರಿ ಕೇಳ್ತಾರೆ, ಏನಾಯಿತು ಅಂತ ಹೇಳಿ. ಚಾರ್ಲಿ ಚಾಂಪ್ಲಿನ್ ಹೇಳ್ತಾರೆ, ನನ್ನ ಜೀವನದಲ್ಲಿ ನಾನು ಇಂತಹ ವ್ಯಕ್ತಿಯನ್ನು ನಾನು ನೋಡಲಿಲ್ಲ ಅಂತ ಹೇಳುವಂಥದ್ದು. ಅವರು ಏನು ಮಾತುಕತೆ ಮಾಡಿದ್ದಾರೆ ಎಂದೊಂದು ಯಾವುದೇ ದಾಖಲೆಯಲ್ಲಿ ಕೂಡ ವರ್ಣನೆ ಆಗಲಿಲ್ಲ. ಆದರೆ ಈ ವಿಚಾರವನ್ನು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಗಾಂಧೀಜಿ ಹೇಳುವಂಥದ್ದು ಅದು ವ್ಯಕ್ತಿ ಅಲ್ಲ, ಅದು ಶಕ್ತಿ. ಆ ಶಕ್ತಿಯನ್ನು ಇವತ್ತು ನಿರ್ಮೂಲನೆ ಮಾಡಲಿಕ್ಕೆ ಹಲವಾರು ಜನಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಇದನ್ನು ನಾವು ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ನಾವು ಗಾಂಧೀಜಿಯ ವಿಚಾರವನ್ನು ಹೇಳಿದಾಗ ಮಾತ್ರ ನಿಜವಾಗಿರ್ತಕ್ಕಂಥ ಗಾಂಧಿಗ ನಾವು ಮಾಡುವಂಥ ಉಪಕಾರ ಆಗ್ತದೆ. ಇವತ್ತು ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮದಲ್ಲಿ ಅನೇಕ ಲೀಡರ್ಗಳನ್ನು ಇದ್ರು, ಫ್ರೀಡಮ್ ಫೈಟರ್ಗಳಿದ್ರು, ನಾವು ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಒಂದು ವಿಚಾರವನ್ನು ಹೇಳಬೇಕು, ಮಾರ್ಟಿನ್ ಲೂಥರ್ ಒಂದು ವಿಚಾರವನ್ನು ಹೇಳ್ತಾರೆ, ಗಾಂಧೀಜಿ ವಾಸ್ ದ ಸೆಕೆಂಡ್ ಮೋಸ್ಟ್ ಪಾಪ್ಯುಲರ್ ದೆನ್ ಗೋಡ್ ಅಂತ. ದೇವರನ್ನ ಬಿಟ್ಟ ನಂತರ ಎರಡನೇ ಆ ಪ್ರಪಂಚದಲ್ಲಿ ಯಾರಾದ್ರೆ ಫೇಮಸ್ ಇದ್ರೆ ಅದು ಮಹಾತ್ಮ ಗಾಂಧೀಜಿ ಅಂತ ಹೇಳುವಂಥದ್ದು. ಈ ವಿಚಾರವನ್ನು ನಾನು ಇಲ್ಲಿ ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದರೆ, ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್ ಇಲ್ಲದಂಥ ಆ ಕಾಲದಲ್ಲಿ ಗಾಂಧೀಜಿ ಅವರು ಒಂದು ಮಾತನ್ನ ಹೇಳಿದರೆ ದೇಶದ ಉದ್ದಗಲಕ್ಕೂ ಕೂಡ ತಲುಪ್ತಾ ಇತ್ತು. ಕೆಲವು ದಿನಗಳಲ್ಲಿ ಆ ವಿಷಯಗಳು ದೇಶದ ಉದ್ದಗಲಕ್ಕೂ ತಲುಪ್ತಾ ಇದ್ರು. ಹಾಗಾದ್ರೆ ಆ ವ್ಯಕ್ತಿತ್ವದ ಸಾಮರ್ಥ್ಯ ಎಂಥದ್ದು ಅಂತ ಹೇಳುವಂತ ನಾವು ಯೋಚನೆ ಮಾಡಬೇಕು. ಬಂಧುಗಳೇ, ನೆನಪಿಡಿ, ಒಂದು ವಿಚಾರವನ್ನು ನೆನಪಿಡಿ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ UNOದಲ್ಲಿ ಎಷ್ಟೇ ದೊಡ್ಡ ನಾಯಕರುಗಳಲ್ಲಿ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಎಂತೆಂಥ ನಾಯಕರುಗಳನ್ನು ನಾವು ಕಂಡಿದ್ದೇವೆ, ಇತಿಹಾಸದಲ್ಲಿ ಉಲ್ಲೇಖ ಇದೆ. ಆದರೆ ಯಾರೇ ಒಬ್ಬ ನಾಯಕ ತೀರಿಕೊಂಡಂತ ಸಂದರ್ಭದಲ್ಲಿ ಅವರವರ ದೇಶದ ಬಾವುಟಗಳು ಮಾತ್ರ ಅರ್ಧಕ್ಕಿಳಿಯುವುದೇ ಹೊರತಾಗಿ ಪ್ರಪಂಚದ ಈ ವಿಶ್ವದ ಎಲ್ಲ ದೇಶಗಳ ಬಾವುಟವನ್ನ ಅರ್ಧಕ್ಕೆ ಇಳಿಸಿದ್ರೆ ಅದು ಮಹಾತ್ಮ ಗಾಂಧಿ ತೀರ್ಕೊಂಡಂತ ಸಮಯದಲ್ಲಿ ಮಾತ್ರ. ಇದು ನಮ್ಮ ಭಾರತೀಯ ನಮಗೆ ಮಹಾತ್ಮ ಕೊಟ್ಟಂತ ಶಕ್ತಿ. ಇವತ್ತು ಆ ಶಕ್ತಿಯ ಬಗ್ಗೆ ನಮಗೆ ಗೊತ್ತಿಲ್ಲ, ಆ ಶಕ್ತಿಯ ಬಗ್ಗೆ ಹೇಳಿಕೊಡೋರು ನಮ್ಮಲ್ಲಿಲ್ಲ. ಹಾಗಾಗಿ ಇವತ್ತು ಹಲವಾರು ನಾವು ವಿದ್ಯಾಭ್ಯಾಸ ಮಾಡುವಂಥ ಸಂದರ್ಭಗಳಲ್ಲಿ ನಮ್ಮ ಪುಸ್ತಕದಲ್ಲಿ ಮಹಾತ್ಮ ಗಾಂಧಿಯ ಬಗ್ಗೆ ಇತ್ತು, ಆದರೆ ವಿನಾಕಾರಣ ನಮ್ದೊಂದು ದುರಾದೃಷ್ಟ ಅಂತ ಹೇಳಬೇಕು, ಇವತ್ತು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಹೇಳಿಕೊಡುವಂಥ ಅಧ್ಯಾಪಕರು ಇಲ್ಲ. ನಾನು ದಯವಿಟ್ಟು ಇಲ್ಲಿ ನಾಯಕರು ಕೂತಿದ್ದೀರಿ, ನಾವು ನಿಮ್ಮಲ್ಲಿ ವಿಚಾರ ಮಾಡೋದು ಒಂದೇ, ಮುಂದಿನ ಕಾಲದಲ್ಲಿ ನಮ್ಮ ವಿದ್ಯಾರ್ಥಿಗಳನ್ನು NSY ಸಂಘಟನೆ ಆಗಿರ್ಬೋದು, ಯುವ ಕಾಂಗ್ರೆಸ್ ಆಗಿರ್ಬೋದು, ಸೇವಾದಳ ಮುಖಾಂತರ ಗಾಂಧೀಜಿಯ ಚಿಂತನೆಯ ಬಗ್ಗೆ ನಾವು ಮನೆಗೆ ಮುಟ್ಟಿಸುವಂಥ ಕಾರ್ಯಕ್ರಮಗಳಾಗಬೇಕು. ಪ್ರಪ್ರಥಮವಾಗಿ ನಾವು ಗಾಂಧೀಜಿಯನ್ನು ಮಾಡ್ಕೊಳ್ಬೇಕು. ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಗಾಂಧೀಜಿಯ ತತ್ವ ಸಿದ್ಧಾಂತವೇ ನಮ್ಮ ಪಕ್ಷದ ತತ್ವ ಸಿದ್ಧಾಂತ. ಗಾಂಧೀಜಿಯ ತತ್ವ ಸಿದ್ಧಾಂತವನ್ನ ಇವತ್ತು ಮುಚ್ಚಿ ಹಾಕಿದ್ರೆ ಪಕ್ಷದ ತತ್ವ ಸಿದ್ಧಾಂತವನ್ನ ಮುಚ್ಚಿ ಹಾಕುವಲ್ಲಿ ಬಿಜೆಪಿಯವರ ಅಥವಾ ವಿರೋಧ ಪಕ್ಷದವರು ಯಾರೇ ಆಗಿರಲಿ ಯಶಸ್ವಿ ಆಗ್ತಾರೆ. ಇದನ್ನು ನಾವು ಬಿಟ್ಟು ಬಿಡಬಾರದು. ಗಾಂಧೀಜಿ ಅವರಿಗೆ ನಿಜವಾಗ್ಲೂ ನಾವು ಗೌರವವನ್ನು ಸಮರ್ಪಣೆ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಗಾಂಧೀಜಿಯವರ ವಿಚಾರವನ್ನು ನಾವು ಇನ್ನು ಮುಂದಕ್ಕೆ ಕರ್ಕೊಂಡು ಹೋಗಬೇಕು. ಇವತ್ತು ಎಂಥ ಸಮಾಜದಲ್ಲಿ ನಾವು ಇದ್ದೇವೆ ಅಂತ ಹೇಳಿದ್ರೆ, ಗಾಂಧೀಜಿಯನ್ನು ಹತ್ಯೆ ಮಾಡಿದಂಥ ನಾಥೂರಾಮ್ ಗೋಡ್ಸೆಯನ್ನ ದೇಶ ಪ್ರೇಮಿ ಅಂತ ವರ್ಣಿಸ್ತಾರೆ. ನಾವೆಲ್ಲ ಒಂದು ವಿಚಾರವನ್ನು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ, ಇವತ್ತು ಒಬ್ಬ ಪ್ರಧಾನಮಂತ್ರಿಯನ್ನ ಪ್ರಶ್ನೆ ಮಾಡಿದ್ರೆ ಅವನು ದೇಶದ್ರೋಹಿ ಆಗ್ತಾನೆ, ಆದರೆ ಇವತ್ತು ನಮ್ಮ ಗಾಂಧೀಜಿ ಬಾಪೂಜಿಗೆ ಬೈದ ಅವನು ದೇಶ ಪ್ರೇಮಿ ಆಗ್ತಾನೆ. ಯಾಕೆ ವಿಕೃತ ಒಂದು ಮನೋಭಾವನೆ ನಮ್ಮಲ್ಲಿ ಯಾಕೆ ಉಂಟಾಗಿದೆ? ಹಾಗಾದ್ರೆ ನಾವು ಗಾಂಧೀಜಿಯ ಪರವಾಗಿ ಗಾಂಧೀಜಿಯ ವಿಚಾರವನ್ನ ಮಾತಾಡುವವರ ಜನಸಂಖ್ಯೆ ಕಮ್ಮಿ ಆಗಿದೆ, ಅಥವಾ ಗಾಂಧೀಜಿಯ ಫಾಲೋವರ್ಗಳು ಕಮ್ಮಿ ಆಗಿದ್ದಾರಾ, ಅಥವಾ ಈ ತರ ಅಪಪ್ರಚಾರ ಮಾಡುವವರ ಜನಸಂಖ್ಯೆ ಜಾಸ್ತಿ ಆಗಿದೆ ಹೇಳುವಂಥ ವಿಚಾರವನ್ನು ನಾವು ಇವತ್ತು ಆಲೋಚನೆ ಮಾಡಬೇಕಾಗ್ತದೆ. ನಾವು ಇದರ ಬಗ್ಗೆ ಇರ್ತಕ್ಕಂಥ ವಿಚಾರವನ್ನು ಆಲೋಚನೆ ಮಾಡಿದಾಗ ಮಾತ್ರ ನಮಗೆ ನಿಜವಾಗ್ಲೂ ಇರ್ತಕ್ಕಂಥ ಗಾಂಧೀಜಿಯವರಿಗೆ ನಾವು ಗೌರವವನ್ನು ಸಮರ್ಪಿಸಲಿಕ್ಕೆ ಆಗ್ತದೆ ಹೊರತು ಕೇವಲ ಗಾಂಧೀಜಿಯವರ ಜನ್ಮದಿನದಂದಾಗಲಿ ಅಥವಾ ಹುತಾತ್ಮದ ದಿನದಂದಾಗಿ ಗಾಂಧೀಜಿಯನ್ನು ಸ್ಮರಿಸಿದ್ರೆ ಗಾಂಧೀಜಿಯವರಿಗೆ ನಾವು ಕೊಡುವಂಥ ಗೌರವ ಅದು ಅಲ್ಲ ಅಂತ ಹೇಳ್ತೇನೆ. ಜಾಸ್ತಿ ಏನು ಮಾತಾಡಲಿಕ್ಕೆ ಹೋಗದೆ ಕೊನೆಯ ಒಂದು ವಿಚಾರವನ್ನು ಹೇಳ್ತೇನೆ. ಸೌತ್ ಆಫ್ರಿಕಾದಲ್ಲಿ ಆಫ್ರಿಕಾ ಕಂಡಂತ ಒಬ್ಬ ನಾಯಕ ನೆಲ್ಸನ್ ಮಂಡೇಲರವರು, ಅವರ ಹೈಟು 5 ಇಂಚು 9, ಸಾಧಾರಣ 6 ಅಡಿ ಹತ್ತಿರದ ಮನುಷ್ಯ. ಅವರನ್ನ ಈ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೋಸ್ಕರ ಸೌತ್ ಆಫ್ರಿಕಾದಲ್ಲಿ ಕಪ್ಪು ಬಿಳುಪರ ನಡುವೆ ಹೋರಾಟ ನಡೀತಿದ್ದ ಸಂದರ್ಭಗಳಲ್ಲಿ ಜೈಲಿನಲ್ಲಿ ಬಂಧಿಸ್ತಾರೆ. ಜೈಲಿನ ಯಾವ ರೀತಿ ಜೈಲಿನ ಕೊಠಡಿ ಇರ್ತದೆ ಅಂತ ಹೇಳಿದ್ರೆ 4.5 ಫೀಟ್ ಉದ್ದ ಇರ್ತದೆ, 4.5 ಫೀಟ್ ಅಗಲ ಇರ್ತದೆ. ಕತ್ತಲೆ ಕೋಣೆಯಲ್ಲಿ ನೆಲ್ಸನ್ ಮಂಡೇಲರನ್ನ 12 ವರ್ಷಗಳ ಕಾಲ, ಮುಂದಕ್ಕೆ ಅವರು ತೀವ್ರವಾಗಿರ್ತಕ್ಕಂಥ ಅನಾರೋಗ್ಯಕ್ಕೆ ಒಳಪಟ್ಟವರು ಮೃತರಾಗ್ತಾರೆ. ಆದರೆ
12 ವರ್ಷಗಳ ಕಾಲ ಬಂಧಿಸಲ್ಪಟ್ಟಿರ್ತಾರೆ. ನೆಲ್ಸನ್ ಮಂಡೇಲಾದಲ್ಲಿ ವೆಸ್ಟರ್ನ್ ಇರ್ತಕ್ಕಂಥ ಒಬ್ಬ ಪ್ರೆಸ್ ಮಾಧ್ಯಮ ವಕ್ತಾರರು ಕೇಳ್ತಾನೆ, ಮಾಧ್ಯಮದ ವ್ಯಕ್ತಿಗೆ ಕೇಳ್ತಾನೆ, ನೆಲ್ಸನ್ ಮಂಡೇಲಾ ಅವರೇ, ನೀವು ಇಷ್ಟು ವರ್ಷಗಳ ಕಾಲ ಬೆಳಕನ್ನೇ ನೋಡದೆ ಜೀವಿಸ್ಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತ. ನೆಲ್ಸನ್ ಮಂಡೇಲಾ ಅವರು ಹೇಳುವಂಥ ವ್ಯಕ್ತಿ ಒಂದು ಉತ್ತರವನ್ನು ಕೊಡ್ತಾರೆ, ನನಗೆ ಇಷ್ಟರ ಮಟ್ಟಿಗೆ ತಾಳ್ಮೆ ಅಂತ ಬರ್ಲಿಕ್ಕಿದ್ರೆ ಅದನ್ನು ಕೊಟ್ಟಿರುವಂಥದ್ದು ಮಹಾತ್ಮ ಗಾಂಧೀಜಿ ಅಂತ ಹೇಳುವಂಥ ವ್ಯಕ್ತಿ. ಅದು ಕೇವಲ ವ್ಯಕ್ತಿ ಅಲ್ಲ, ಅದು ಶಕ್ತಿ. ಇದನ್ನು ನಾವು ಯಾವಾಗ ಅರ್ಥ ಮಾಡ್ಕೊಳ್ತೇವ, ಆ ವ್ಯಕ್ತಿತ್ವದ ಬಗ್ಗೆ ನಾವು ಯಾವಾಗ ಚಿಂತನೆಯನ್ನ ಮಾಡ್ತೇವ, ನಿಜವಾಗಲೂ ನಮ್ಮ ಪಕ್ಷ, ನಮ್ಮ ಕಾರ್ಯಕರ್ತರು ಇನ್ನಷ್ಟು ಬಲಿಷ್ಠರಾಗ್ತಾರೆ. ಗಾಂಧೀಜಿಯ ಬಗ್ಗೆ ಬಹಳಷ್ಟು ಬೇಸರ ಆಗ್ತದೆ. ತಾವೆಲ್ಲ ನೋಡಿರ್ಬೋದು, ಹಲವಾರು ಜನ ಇವತ್ತು ವಾಟ್ಸಪ್ಗಳಲ್ಲಿ ಸ್ಟೇಟಸ್ ಅನ್ನು ಹಾಕಿದ್ದಾರೆ, ತಮಾಷೆ ರೀತಿಯಲ್ಲಿ ಸ್ಟೇಟಸ್ಗಳನ್ನು ಹಾಕಿದ್ದಾರೆ. ಕೆಲವರು ಸಾರಾಯಿಗೆ ಸಂಬಂಧಪಟ್ಟಂತ ಸ್ಟೇಟಸ್ಗಳನ್ನು ಹಾಕಿದ್ದಾರೆ. ನಾವು ನಮ್ಮಲ್ಲಿ ಪ್ರಶ್ನೆ ಮಾಡೋಣ, ನಾವು ಅಂತ ಸ್ಟೇಟಸ್ ಅನ್ನು ನೋಡಿ ಎಷ್ಟು ಜನ ಅದಕ್ಕೆ ರಿಪ್ಲೈ ಮಾಡಿದ್ದೀರಿ? ಎಷ್ಟು ಜನ ಗಾಂಧೀಜಿಯ ಬಗ್ಗೆಯನ್ನು ತಿಳ್ಕೊಳ್ಳಿಕ್ಕೆ, ಅವರಿಗೆ ವಿಚಾರವನ್ನು ಹೇಳಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ? ಇಲ್ಲ. ನಮ್ಮಲ್ಲಿ ತಪ್ಪಾಗ್ತಿರುವಂಥದ್ದು ಇದು. ಗಾಂಧೀಜಿಯ ಬಗ್ಗೆ ಗೊತ್ತಿಲ್ಲದವನು ಗಾಂಧೀಜಿಯ ಬಗ್ಗೆ ಅಪಪ್ರಚಾರ ಮಾಡುವಾಗ ನಾವು ಸರಿಯಾದ ವಿಚಾರವನ್ನು ಅವನಿಗೆ ಹೇಳಿಕೊಡ್ಲೇ ಇಲ್ಲ ಅಂತ ಆದರೆ, ನಾವು ಮೌನವಾಗಿ ಕೂತೆವು ಅಂತ ಆದರೆ, ಖಂಡಿತವಾಗಲೂ ಈ ದೇಶದ ಭದ್ರ ಬುನಾದಿ ಏನಿದೆ, ಈ ದೇಶದ ಇತಿಹಾಸ ಏನಿದೆ, ಅದನ್ನು ಇವತ್ತು ತುರುಚಿ ಇಲ್ಲದ ಇತಿಹಾಸವನ್ನು ಸೃಷ್ಟಿ ಮಾಡುವಲ್ಲಿ ಅವರು ಸಫಲರಾಗ್ತಾರೆ. ನೈಜ ಸಂಗತಿಗಳನ್ನು ಹೇಳುವಲ್ಲಿ ನಾವು ವಿಫಲರಾಗ್ತೇವೆ ಅಂತ ಹೇಳ್ತಾ, ಮತ್ತೊಮ್ಮೆ ನಾವೆಲ್ಲ ಗಾಂಧೀಜಿಯ ಆದರ್ಶ ತತ್ವ ಸಿದ್ಧಾಂತಗಳನ್ನು ಹೇಳ್ತಾ, ಇತ್ತೀಚೆಗಷ್ಟೇ ಸೆಪ್ಟೆಂಬರ್ 22ನೇ ತಾರೀಕಿಗೆ ಗಾಂಧೀಜಿಯವರು ತನ್ನ ಧೋತಿಯನ್ನು ಉಟ್ಕೊಳ್ಳಿಕ್ಕೆ ಶುರು ಮಾಡಿ 100 ವರ್ಷವನ್ನು ಪೂರೈಸಿದರು. ಮಧುರೈ, ತಮಿಳುನಾಡಿನ ಮಧುರೈಯಲ್ಲಿ ಅವರು 1921ರಲ್ಲಿ ಸೆಪ್ಟೆಂಬರ್ 22ನೇ ತಾರೀಕಿನಂದು ಪ್ರಪ್ರಥಮ ಬಾರಿಗೆ ಧೋತಿಯನ್ನು ಉಟ್ಕೊಳ್ತಾರೆ. ಒಬ್ಬ ಇಂಗ್ಲಿಷ್ನ ಬ್ಯಾರಿಸ್ಟರ್ ಲಾ ಅನ್ನು ಕಳೆದಂಥವರು, ಬೇಕಾದಷ್ಟು ಸಂಪತ್ತನ್ನು ಇರ್ತಕ್ಕಂಥ ವ್ಯಕ್ತಿ, ಎಲ್ಲವನ್ನ ತ್ಯಜಿಸಿ ಕೇವಲ ದೇಶದ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಾರೆ ಅಂತ ಆದರೆ, ಇವತ್ತು ನಾವು ನೀವೆಲ್ಲ ಯಾಕೆ ನಮ್ಮ ಒಂದು ಸಂಘಟನೆಗೆ, ನಮ್ಮ ಸಂಸ್ಕೃತಿಗೆ, ನಮ್ಮ ಒಂದು ಆಚಾರಕ್ಕೆ ನಾವು ಒಳಗಾಗಿ ನಾವು ಹೋರಾಟ ಮಾಡಬಾರ್ದು? ಹಾಗಾಗಿ ಜಾಸ್ತಿಯನ್ನು ಕೊಡದೆ ನಮ್ಮ ಮಕ್ಕಳಿಗೆ ನಾವು ನಮ್ಮ ಗಾಂಧೀಜಿಯ ತತ್ವಗಳನ್ನು, ನಮ್ಮ ಪಕ್ಷದ ಸಂಘಟನೆಗಳ ಬಗ್ಗೆ, ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಹೇಳ್ತಾ ನಾವು ಪಕ್ಷವನ್ನು ಬಲಿಷ್ಠ ಮಾಡೋಣ, ಬಲಿಪಡಿಸೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಜೈ ಹಿಂದ್. ಕೊನೆಯ ವಿಚಾರನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜವಾಗ್ಲೂ ರಾಮರಾಜ್ಯ ಆಗಬೇಕು ಅಂತ ಆದರೆ ನಾವು ಒಟ್ಟಾಗಬೇಕು. ಯಾವ ರಾಮರಾಜ್ಯ? ಬೇರೆ ಪಕ್ಷದವರು ಹೇಳುವಂಥ ರಾಮರಾಜ್ಯ ಅಲ್ಲ. ನಿಜವಾದ ರಾಮರಾಜ್ಯ ಯಾವುದು ಅಂತ ಹೇಳಿದರೆ, ಎಲ್ಲ ಧರ್ಮದವರನ್ನ ಒಟ್ಟು ಮಾಡಿಕೊಂಡು ಬದುಕುವಂಥ ರಾಮರಾಜ್ಯ. ಆ ರಾಮರಾಜ್ಯ ಎಲ್ಲಿವರೆಗೆ ನಿರ್ಮಾಣ ಆಗಬೇಕು ಅಂತ ಹೇಳಿದರೆ, ಗಾಂಧೀಜಿಯವರು ಕೊನೆಯಾಗಿ ಹೇಳಿದಂಥ ಮಾತು ಒಂದೇ, ಹೇ ರಾಮ್. ಇವತ್ತು ಆ ಹೇ ರಾಮ್ ಅಂತ ಹೇಳುವಂಥ ಪದಕ್ಕೆ ನಿಜವಾಗಿ ಅರ್ಥ ಬರಬೇಕು ಅಂತ ಹೇಳಿದರೆ, ಸರ್ವೇ ಜನ ಸುಖಿನೋ ಭವಂತು, ಲೋಕೋ ಸಮಸ್ತ ಸುಖಿನೋ ಭವಂತು. ಪ್ರಪಂಚದಲ್ಲಿರುವಂಥ ಎಲ್ಲ ಜಾತಿ, ಎಲ್ಲ ಮತ, ಎಲ್ಲ ಧರ್ಮ, ಎಲ್ಲ ಕೋಮಿನವರು ಒಟ್ಟಾದರೆ ಮಾತ್ರ ನಿಜವಾಗ್ಲೂ ರಾಮರಾಜ್ಯ ಸೃಷ್ಟಿಸಲಿಕ್ಕೆ ಸಾಧ್ಯ ಅಂತ ಹೇಳುವುದನ್ನು ನಾವು ಹೊರಗಡೆ ಇರ್ತಕ್ಕಂಥ ವಿರೋಧಿಗಳಿಗೆ ಅರ್ಥ ಮಾಡಿಸಿದಾಗ ಮಾತ್ರ ನಮ್ಮ ಪಕ್ಷ ಸಂಘಟನೆ ಆಗ್ತದೆ, ನಾವು ಬಲಿಷ್ಠರಾಗ್ತೇವೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈಗ ಉಳ್ಳಾಳ ಬ್ಲಾಕ್ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಅಧ್ಯಕ್ಷರು ಆತ್ಮೀಯರಾದಂಥ ಸನ್ಮಾನ್ಯ ಆಲ್ವಿನ್ ಡಿಸೋಜ ಅವರು ವೇದಿಕೆಗೆ. ವತಿಯಿಂದ ಗಾಂಧೀಜಿ ಅವರ 153ನೇ ಹುಟ್ಟುಹಬ್ಬದ ಆಚರಣೆಯ ಈ ಸಂದರ್ಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಉಳ್ಳಾಳ ಬ್ಲಾಕಿನ ಅಧ್ಯಕ್ಷರಾದ ಈಶ್ವರ್ ಉಳ್ಳಾಲ್ರವರೇ, ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ UT ಖಾದರ್ ಅವರೇ, ಈಶ್ವರ್ ಉಳ್ಳಾಲ್ರವರೇ, ಇಲ್ಲಿ ನೆರೆದ ಕಾಂಗ್ರೆಸ್ ಕುಟುಂಬದವರೇ, ಗಾಂಧೀಜಿ ವಿಷಯದಲ್ಲಿ ಸವಿಸ್ತಾರವಾಗಿ ಮೊಹಮ್ಮದ್ ಮುಖಚೇರಿ ಅವರು ಮಾತಾಡಿದರು. ಆದರೆ ಗಾಂಧೀಜಿಯವರು ಇಂಗ್ಲೆಂಡ್ನಲ್ಲಿ ಓಡ್ತಿದ್ರು. ಭಾರತದಲ್ಲಿ ಬ್ರಿಟಿಷರು ಮಾಡುವ ಅನಾಚಾರ, ಅವರು ಮಾಡುವ ದಬ್ಬಳಿಕೆಯನ್ನು ನೋಡಿ ಭಾರತದಲ್ಲಿ ಸ್ವಾತಂತ್ರ್ಯದ ಹೋರಾಟದ ಬುನಾದಿಯನ್ನು ಹಾಕಿದರು. ಅವರ ಜೀವನ ಅಹಿಂಸಾ ತತ್ವ, ಜಾತ್ಯತೀತ ನಿಲುವಲ್ಲಿ ಅವರು ಒಂದು ಭಾರತವನ್ನು ಕಟ್ಟುವ ಉದ್ದೇಶದಿಂದ ಅವರು ಹಲವಾರು ಹೋರಾಟಗಳನ್ನು ನಡೆಸಿ ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು. ಆದರೆ ನಮಗೆ ಅವರು ಬಿಟ್ಟುಕೊಟ್ಟದ್ದು ಅವರ ಆದರ್ಶತನ. ಅವರದೊಂದು ಮಾತಿತ್ತು, ನನ್ನ ಕನಸೆ ನನ್ನ ಆದರ್ಶ ಜೀವನ. ಅವರ ಸರಳತೆ, ಅವರ ಅಹಿಂಸಾ ತತ್ವ, ಅವರ ಜಾತ್ಯತೀತ ನಿಲುವು, ಇಂಥ ಒಂದು ದೇಶವನ್ನು ಕಟ್ಟಬೇಕೆಂದೇಳಿ ಅವರ ಆಸೆ ಇತ್ತು. ಆದರೆ ದುಷ್ಕರ್ಮಿಗಳು ಅವರನ್ನು ಬಲಿ ತೆಗೆದುಕೊಂಡ್ರು. ಆ ನಷ್ಟ ನಮ್ಮ ಭಾರತಕ್ಕೆ. ಅವರ ಯೋಚಿಸಿದ ಅಂತ ಭಾರತವನ್ನು ಕಟ್ಟಲಿಕ್ಕೆ ಅವರಿಗೆ ಆಗಲಿಲ್ಲ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಆದರೂ ನಾವು ಜಾತ್ಯತೀತ ನಿಲುವಿನಲ್ಲಿ ಒಂದು ದೇಶವನ್ನು ಕಟ್ಟಬೇಕು, ಅಹಿಂಸಾ ತತ್ವವನ್ನು ಆಧರಿಸಿ ದೇಶವನ್ನು ಕಟ್ಟಬೇಕು. ಈ ನಿಲುವಿನಲ್ಲಿ ನಾವು ದೇಶವನ್ನು ಕಟ್ಟುವಾಗ ಗಾಂಧೀಜಿಯ ಖಂಡಿತ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಅಂತ ಒಂದು
ದೇಶವನ್ನು ಕಟ್ಟಬೇಕಾದ್ರೆ ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಆದುದರಿಂದ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇಂಥ ಒಂದು ದೇಶವನ್ನು ಕಟ್ಟಲಿಕ್ಕೆ ಒಗ್ಗಟ್ಟಾಗೋಣ ಎಂದು ಹೇಳುತ್ತಾ ನನಗೆ 2 ಮಾತನ್ನು ಮಾತಾಡಲು ಅವಕಾಶ ಕೊಟ್ಟ ಎಲ್ಲರಿಗೂ ವಂದನೆಗಳು. ಪದ್ಮನಾಭ ನರಿಗಾನ್ ಅವರು ವೇದಿಕೆಗೆ. ನರಿಗಾನ್ ಅವರು ಮಾತನಾಡಿದ ನಂತರ ಮಹಿಳಾ ಕಾಂಗ್ರೆಸ್ಸಿನ ಹಿರಿಯರಿಗೆ ಸನ್ಮಾನ ಇದೆ. ದಯವಿಟ್ಟು ತಾವು ತಯಾರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೆ. ವೇದಿಕೆಯಲ್ಲಿದ್ದಂಥ ಎಲ್ಲ ಗಣ್ಯರೇ, 153ನೇ ವರ್ಷ ಉಲ್ಟೋದು 153 ವರ್ಷ ఆయన ఎన్న మహాత్మా గాంధీ అన్న నికటవర్తి ఆయన నరింగా సర్కుడైన మాబలేశ్వర భట్టు ಗಾಂಧಿನ ಕೈತಲು ಉಂತುನ ವಿಷಯ ಏನಡ ಪಂತೇನು ಅಂಚಾದ ಯಾನು 6 ಗ್ರಾಮಡು ಪುಟ್ಟಿನಾಯಿ ಎಂಕಿನಿ ಬಾರಿ ಸಂತೋಷದಾನೆ ಬಂಡ 153 ವರ್ಷ ಗಾಂಧಿ ಗಾಂಡಲ ಎಂಕಲ 75 ವರ್ಷ ಯಾನು ಸ್ವಾತಂತ್ರ್ಯ ದಿಕ್ಕು ಹಿಡಿದು 7 ದಿನದ ಬುಕ್ಕ ಪುಟ್ಟಿನಾಯಿ ಅಂಡ ಮಹಾಬಲೇಶ್ವರ ಭಟ್ಟನ ನೇತೃತ್ವಡು ರಾಜಕೀಯವಾದಿ ಯಾನು ಈ ಮಟ್ಟಗೂ ಬೈದಿಂದ ಅವು ಮಹಾತ್ಮ ಗಾಂಧಿನ ನೆನಪು ಶಕ್ತಿ ಹಿಡ್ದ ಅದನ್ನು ಮನ್ಪುನಕ್ಕೆ ನಿಖಲ್ ಮಾತೇರಲ್ಲ ಇತ್ತೆ ಓಡೆ ಮುಟ್ಟ ಎತ್ತಿದನ್ ಮಂಡ ಗಾಂಧಿ ಪನೀರ ನಾಚಿಗೆ ಆಪುನ ಹೆಚ್ಚಿನ ಅಂಕಲ್ ನಮ್ಮೊಟ್ಟಿಗೆ ಒಳ್ಳೆಯರು ಗಾಂಧಿ ಮನ್ ಪೂಜೆ ಇತ್ತೆ ನಮ್ಮ ಮಕ್ಕಳು ಎಟ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಲೆಗೆ ಇತ್ತೆ ಗಾಂಧಿಗೆ 153 ವರ್ಷ ಅಂಡಿ ಬಳ್ಳಾರಿ ಮುರಣಿ ಎಲ್ಲಿ ಒಂಜಿ ಬಾಲೆ ದೇವಸ್ಥಾನ ಪೋಯ್ನಕ್ಕೆ 25,000 ದಂಡದೈತೇನು ಇದು ನಮ್ಮ ಮಕ್ಕಳು ಇನ್ನಿಲ್ಲ అయిన ಅರ್ಥ ಮಾಡ್ತೊಂದಿಜಿ ಕಾಂಗ್ರೆಸ್ ಇತ್ತಿನಡಿ ಇನ್ನಿಲ್ಲ ಕಾಂಗ್ರೆಸ್ ಅಧಿಕಾರ ಎಲ್ಪ ವರ್ಷ ಅಧಿಕಾರ ಇತ್ತಿನಾಕ ಒಂಜಿ ಬೊಲ್ದು ಕುಂಟು ಪಾಡ್ದು ನಡಪರ ಇತ್ತಿನ ಅವಕಾಶ ಮನಸ್ಸು ಕೊಡ್ತಿನ ಕಾಂಗ್ರೆಸ್ ಪಕ್ಷಗೂ ಇನ್ನು ಮಾತೇನ ನಮ್ಮ ಧನ್ಯ ಅವಡು ದಾಯ ಬಂಡ ಯಾಂಗ ನರಮಾನಿ ಪರಿಷ್ಠ ಜಾತಾಯ ಬಂಡೊಟ್ಟಿಗೆ ಅವು ತಿರಸ್ಕಾರ ಮನಪುನ ಭಾವನೆಯನ್ನು ಬಿಡುದು ಇನ್ನು ಕಾಂಗ್ರೆಸ್ ಪಕ್ಷ ನಂಗೆ ಮಾತ ಅವಕಾಶ ಮಂತು ಕೊಡ್ತುಂಡು ಮಹಾತ್ಮ ಗಾಂಧಿ ಮಂಡ ಇಡೀ ದೇಶದ ಒಂಜಿ ಎನ್ನ ಎಕಡೆ ಕಾಂಡೆ ಒಂಜಿ ಪುಳ್ಳಿ ಪಂಡಲ್ ಅಜ್ಜರೆ ಇನಿ ಗಾಂಧಿ ಪುಟ್ಟಿನ ದಿನ ಈರು ಬೊಲ್ದು ಶರ್ಟ್ ಪಾಡೊಂದು ಯಾವಂಡೆ ನಿಜ ಜನ ಯಪಲ ಬೊಲ್ದೆ ಪಾಡ ಎಂಕ್ ಗಾಂಧಿ ಅಂಚನೆ ಮಹಮ್ಮದ್ ಮುಖರ್ಜಿ ಆಗಲ್ಲ ನಾನು ಗಾಂಧಿನ ಪನಡಾಯ್ನೆ ಅಂಚ ಮಾತೇನಲ್ಲ ನಮ್ಮ ಗಾಂಧಿ ಆಪುಂಡು ಇನಿ ಮಾತ್ರೆ ಗಾಂಧಿನ ಪನ್ಪುನಾಕ್ಲೆ ಪನೀರನೆ ನಾಚಿಗೆ ಆಪುನ ಅಂಚಿನ ಸಂದರ್ಭ ಉಂಡು ಐಡದಾದ ಈ 153 ವರ್ಷ ಆಯ್ನ ಈ ದಿನ ಅಧಿಕಾರಕ್ಕೆ ಬರಡು ಬಡವರನ ಕಷ್ಟ ಪರಿಹಾರ ಅವಡು 74ನೇ ಇಸ್ವಿ ಒಳದೊಡನೆ ಆವಡು ಪನ್ಪುನ ವಿರಾಂತನು ಇಂದಿರಾ ಗಾಂಧಿ ಐನು ಆತನದು ಪಣಿಯರೆ ಅಪ್ಪೇಸಿ ಐದು ಬುಕ್ಕ ಅಕ್ರಮ ಸಕ್ರಮ 1985ನೇ ಇಸ್ವಿ ಜನವರಿ 11ನೇ ತಾರೀಕಿಗೆ ಬೈದಿನಿ ಐಟಿ ಖಾದರ್ನ ಕ್ಷೇತ್ರ ಯಾನ ದಸ್ಕತ್ ಪಾಡಿದೆ ಅಂಚಾದು నేను ಮಾತ ನೆನೆದಾನೆ ಅಕಲ್ತುಲೆ ಒಂದೇ ದಿನ ಅಕಲ್ನ ಹುಟ್ಟಹಬ್ಬ ಬೈದಿನಿ ಅಂಚಾದ ಅಕಲ್ನ ಈ ಪಾಡುವೆ ಅಂತ ಪಂತನ ಮಹಾತ್ಮ ಗಾಂಧಿಗೆ ಎನ್ನ ಸೊಲುಮೆ ಸಂದಾದಿ ಎನ್ನ ಪಾತ್ರ ರಡ್ಡೆನು ಉಂಟವೆ. ಜೈ ಹಿಂದ್ ಜೈ ಭಾರತ್. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ನಿಕಟಪೂರ್ವ ಹಂಗಾಮಿ ಅಧ್ಯಕ್ಷರು ಆತ್ಮೀಯರಾದಂಥ ಸನ್ಮಾನ್ಯ ಇಬ್ರಾಹಿಂ ಕೋಡಿಜಾಲ್ ಅವರು ತಮ್ಮ ಅನಿಸಿಕೆಯನ್ನು ಸಭೆ ಮುನ್ನಡೆಯಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಅಂತ ಸನ್ಮಾನ್ಯ ಸದಾಶಿವ ಉಳ್ಳಾಲ್ರವರೇ, ಎಲ್ಲ ಧರ್ಮಗಳಿಂದ ಎಲ್ಲ ವರ್ಗಗಳಿಂದ ಪ್ರೀತಿಯನ್ನು ಜನಮನ್ನಣೆಯನ್ನು ಗಳಿಸಿದಂಥ ನಮ್ಮ ನೆಚ್ಚಿನ ನಾಯಕರು, ಈ ಕ್ಷೇತ್ರದ ಅತ್ಯಂತ ಜನಪ್ರಿಯ ಶಾಸಕರು, ಮಾಜಿ ಸಚಿವರಾದಂಥ ಸನ್ಮಾನ್ಯ UT ಖಾದರ್ ಅವರೇ, ವೇದಿಕೆಯಲ್ಲಿ ಯಾರೂ ಇರಲಿಕ್ಕಿಲ್ಲ ಅಂದರೆ ಎಲ್ಲ ವೇದಿಕೆಯ ಮುಂಭಾಗದಲ್ಲಿ ಇದ್ದಾರೆ. ಮಾಜಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಈಶ್ವರ್ ಉಳ್ಳಾಲ್ರವರೇ, ಹಿರಿಯರಾದ TS ಅಬ್ದುಲ್ರವರೇ, ಡೇನಿಸ್ ರವರೇ ಮತ್ತು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷನಿ ಶ್ರೀಮತಿ ದೇವಕಿಯವರೇ, ಎಲ್ಲ ವಿಭಾಗದ ಅಧ್ಯಕ್ಷರುಗಳೇ, ಗ್ರಾಮ ಪಂಚಾಯತಿನ ಅಧ್ಯಕ್ಷರುಗಳೇ ಮತ್ತು ಎಲ್ಲ ಸಹೋದರ ಸಹೋದರಿಯರೇ, ಗಾಂಧೀಜಿಯವರ ಬಗ್ಗೆ ಮಹಮ್ಮದ್ ಮುಖಚ್ಚೇರಿಯವರು ಮತ್ತು ನಮ್ಮ ಬ್ಲಾಕಿನ ಅಧ್ಯಕ್ಷರ ಮಗನಾದ ನಮ್ಮ ಯುವ ನಾಯಕರು, ಹಾಗೆಯೇ ಆ ಬಳಿಕ ಮಾತನಾಡಿದ ಎಲ್ಲರೂ ಗಾಂಧೀಜಿಯವರ ಬಗ್ಗೆ ಮಾತನಾಡಿದ್ದಾರೆ. ನಾನು ಅದಕ್ಕೆ ಮುಂದುವರಿದ ಭಾಗವಾಗಿ ಮಾತಾಡುವುದಿದ್ದರೆ, ಇದು ಗಾಂಧೀಜಿಯವರು ಪ್ರಾರ್ಥನೆ ಮಾಡ್ತಿದ್ದರು. ಏನು ಪ್ರಾರ್ಥನೆ ಅಂತ ಹೇಳಿದರೆ,
ಈಶ್ವರ್ ಅಲ್ಲಾ ತೇರೋ ನಾಮ್ ಸಬಕೋ ಸನ್ಮತಿ ದೇ ಭಗವಾನ್. ಈ ಪ್ರಾರ್ಥನೆ ಹಿಂದೂ ಧರ್ಮದ ವೇದದ, ಇಸ್ಲಾಂ ಧರ್ಮದ ಕುರಾನ್ನ, ಕ್ರೈಸ್ತ ಧರ್ಮದ ಬೈಬಲ್ನ ಮತ್ತು ಮಿಕ್ಕುಳಿದ ಎಲ್ಲ ಧಾರ್ಮಿಕ ಗ್ರಂಥಗಳ ಸಾರಾಂಶವನ್ನು ಅರಿತುಕೊಂಡು ಮಾಡಿದ ಪ್ರಾರ್ಥನೆಯಾಗಿತ್ತು. ಆ ಪ್ರಾರ್ಥನೆಯನ್ನು ಈಗಾಗಲೇ ನಮ್ಮ ಈ ಮೊದಲು ಇಲ್ಲಿ ಪ್ರಾರ್ಥನೆ ಮಾಡಿದ, ಭಜನೆಯನ್ನು ಮಾಡಿದಂಥ ನಮ್ಮ ಸಹೋದರ ಸಹೋದರಿ ಹಾಡಿದ್ದಾರೆ. ಗಾಂಧೀಜಿಯವರು ಯಾವುದೇ ಒಂದು ವರ್ಗಕ್ಕೆ, ಯಾವುದೇ ಒಂದು ಧರ್ಮಕ್ಕೆ, ಯಾವುದೇ ಒಂದು ಭಾಷೆಗೆ ಸೀಮಿತವಾದ ವ್ಯಕ್ತಿ ಆಗಿರದೆ ಈ ಜಗತ್ತಿನ ಎಲ್ಲ ರಾಷ್ಟ್ರಗಳಿಂದ, ಈ ದೇಶದ ಎಲ್ಲ ಧರ್ಮದ, ಎಲ್ಲ ವರ್ಗದ ಜನರಿಂದ ಮನ್ನಣೆಯನ್ನು ಗಳಿಸಿ ಮಹಾತ್ಮ ಎಂತಕ್ಕಂಥ ಕೀರ್ತಿಗೆ ಪಾತ್ರರಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತಕ್ಕಂಥ ಸಂವಿಧಾನವನ್ನು ಒದಗಿಸಲಿಕ್ಕೆ ಕಾರಣೀಕರ್ತರಾದ ಗಾಂಧೀಜಿಯವರ ಬಗ್ಗೆ ನಾವು ಎಷ್ಟು ಹೇಳುವುದಿದ್ದರೂ ಅದು ಕಮ್ಮಿ ಎಂಬುದು ನಮ್ಮೆಲ್ಲರ ಅನಿಸಿಕೆ. ಆದರೂ ಕೂಡ ಇವತ್ತು 153 ವರ್ಷಗಳ ಬಳಿಕ ಮಾತ್ರ ಅಲ್ಲ, ಅವರು ಹುಟ್ಟಿನಿಂದ ಸಾಯುವ ತನಕ ಕೂಡ ಅವರ ಬಗ್ಗೆ ನಾವು ಎಷ್ಟು ಹೇಳಿದರೂ ಕೂಡ ಅದಕ್ಕೆ ಸಾಕಾಗುವಷ್ಟು ಚರ್ಚೆ ಮಾಡಬೇಕಾದಷ್ಟು ಬಹಳಷ್ಟು ಇದೆ. ಆದರೂ ಕೂಡ ಇವತ್ತು ಸಮಯದ ಅಭಾವದಿಂದ ನಾವು ಗಾಂಧೀಜಿಯವರ ಕನಸು ಏನಾಗಿತ್ತು ಅಂತ ಹೇಳಿದರೆ, ಈ ದೇಶ ಗ್ರಾಮರಾಜ್ಯ ಆಗಬೇಕು, ಈ ದೇಶ ರಾಮರಾಜ್ಯ ಆಗಬೇಕು. ಅದನ್ನೇ ಅರಿತುಕೊಂಡಂಥ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು ಮತ್ತು ಈ ದಿನವೇ ಹುಟ್ಟಿದಂಥ ದ್ವಿತೀಯ ಪ್ರಧಾನಿಯಾದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಆ ಬಳಿಕ ಬಂದಂಥ ಉಕ್ಕಿನ ಮಹಿಳೆ ಅಂತಕ್ಕಂಥ ಪ್ರೀತಿಗೆ ಪಾತ್ರರಾದಂಥ ಶ್ರೀಮತಿ ಇಂದಿರಾ ಗಾಂಧೀಜಿಯವರು, ರಾಜೀವ್ ಗಾಂಧೀಜಿಯವರು, ಹಾಗೆ ಮಿಕ್ಕುಳಿದ ಎಲ್ಲ ನೆಹರೂರವರಿಂದ ಹಿಡಿದು ಇಲ್ಲಿಯವರೆಗೆ ಬಂದಂಥ ಎಲ್ಲ ಜಾತ್ಯತೀತ ಪಕ್ಷಗಳ ಪ್ರಧಾನಮಂತ್ರಿಗಳು ಗಾಂಧೀಜಿಯವರ ವಿಷಯಗಳಿಗೆ, ಅವರ ಕನಸಿಗೆ ಪೂರಕವಾಗಿ ಕಾರ್ಯಕ್ರಮಗಳನ್ನು ಹಾಕಿದ್ದಾರೆ. ಆದರೆ ಇವತ್ತಿನ ಪ್ರಧಾನಿಯವರ ಬಗ್ಗೆ ನಮಗೆ ಸ್ವಲ್ಪ ಜಿಗುಪ್ಸೆ ಉಂಟು. ಕಾರಣ, ಅವರು ಗಾಂಧೀಜಿಯವರ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ಗಾಂಧೀಜಿಯನ್ನು ಕೊಂದಂಥ ನಾಥೂರಾಮ್ ಗೋಡ್ಸೆಗೆ ಪೂರಕ ಕೆಲವು ಕಾರ್ಯಕ್ರಮಗಳಲ್ಲಿ ಅವರು ಸಹಕಾರವನ್ನು ನೀಡುವುದು ಇದು ಖಂಡನೀಯ. ಆದ್ದರಿಂದ ಇವತ್ತು ನಾವು ಎಲ್ಲರೂ ಕೂಡ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಈಗಾಗಲೇ ಪದ್ಮನಾಭ ನರಿಂಗಾಣರವರು ಹೇಳಿದರು, ಗಾಂಧೀಜಿಯವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರಾಗಿದ್ದರೂ ಕೂಡ ಆವತ್ತಿನ ಕಾಲದಲ್ಲಿ ದಲಿತರಿಗೆ ಬ್ರಾಹ್ಮಣರ ಮನೆಗೆ ಬಿಡಿ ಅಂಗಳಕ್ಕೆ ಪ್ರವೇಶ ಮಾಡುವಂಥ ಅವಕಾಶಗಳು ಇರಲಿಲ್ಲ. ಆದರೆ ಗಾಂಧೀಜಿಯವರು ದಲಿತರ ಪಾಯಿಖಾನೆಗಳನ್ನೇ ಸ್ವತಃ ಕೈಯಿಂದ ಸ್ವಚ್ಛ ಮಾಡಿ ಇವತ್ತು ಸ್ವಚ್ಛ ಭಾರತವನ್ನು ಮಾಡಲಿಕ್ಕೆ ಪ್ರೇರಣೆ ನೀಡಿದಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ಒಬ್ಬ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿದಂಥ ಗಾಂಧೀಜಿಯವರಾಗಿದ್ದರು. ಅದಕ್ಕೆ ಪೂರಕವಾಗಿ ಇವತ್ತು ನಾವೆಲ್ಲ ಕಾಂಗ್ರೆಸ್ಗಳು ಇವತ್ತು UT ಖಾದರ್ ಅವರಿದ್ದಾರೆ, ಅವರ ಬಗ್ಗೆ ಒಂದು ಮಾತು ಹೇಳದಿದ್ದರೆ ಅದು ನಮ್ಮ ಕರ್ತವ್ಯ ಲೋಪ ಆಗ್ತದೆ. ಒಬ್ಬ ಜನನಾಯಕ ಹೇಗಿರಬೇಕು, ಒಬ್ಬ ಜಾತ್ಯತೀತ ವ್ಯಕ್ತಿ ಹೇಗಿರಬೇಕು, ಒಬ್ಬ ಚುನಾಯಿತ ಪ್ರತಿನಿಧಿ ಹೇಗಿರಬೇಕು ಎಂಬುದಕ್ಕೆ ನಾವು ಉದಾಹರಣೆ ಕೊಡುವುದಿದ್ದರೆ UT ಖಾದರ್ ಅವರನ್ನು ಧಾರಾಳವಾಗಿ ಕೊಡಬಹುದು. ಕಾರಣ ಏನು ಅಂತ ಹೇಳಿದರೆ, ಅವರನ್ನು ಎಲ್ಲ ಧರ್ಮದ ವರ್ಗದ ಜನ ಪ್ರೀತಿ ಮಾಡ್ತಾರೆ. ಎಲ್ಲ ಧರ್ಮದ ಯುವಕರು, ಯುವತಿಯರು, ವೃದ್ಧರು, ಮಹಿಳೆಯರು ಎಲ್ಲರೂ ಕೂಡ ಅವರಲ್ಲಿ ಪ್ರೀತಿಯನ್ನು ತೋರ್ಪಡಿಸ್ತಾರೆ. ಇದು ಒಬ್ಬ ಜಾತ್ಯತೀತ ವ್ಯಕ್ತಿಯಲ್ಲಿ ಇರ್ತಬೇಕಾದಂಥ ಗುಣ. ಆ ಗುಣ ಎಲ್ಲವನ್ನು ಕೂಡ ನಮ್ಮ UT ಖಾದರ್ ಅವರು ಗಳಿಸಿದ್ದಾರೆ. ಆದ್ದರಿಂದ ನಾವೆಲ್ಲ ಹಿರಿಯ ವ್ಯಕ್ತಿಗಳು, ಕಿರಿಯ ವ್ಯಕ್ತಿಗಳು, ನಾವೆಲ್ಲ ಸಹೋದರ ಸಹೋದರಿಯರು ಅವರಿಗೆ ಬೆಂಬಲವನ್ನು ನೀಡೋಣ. ಮುಂಬರುವ ದಿನಗಳಲ್ಲಿ ಈ ಪಕ್ಷವನ್ನು ಕಟ್ಟುವಲ್ಲಿ, ಗಾಂಧೀಜಿಯವರ ಕನಸನ್ನು ನನಸು ಮಾಡುವಲ್ಲಿ, ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನು ಯಶಸ್ವಿಗೊಳಿಸುವಲ್ಲಿ ನಾವೆಲ್ಲರೂ ಕೂಡ ಜಾತಿ ಮತವನ್ನು ಬರೆತು ನಾವೆಲ್ಲ ಒಂದೇ ತಾಯಿಯ ಮಕ್ಕಳ ಹಾಗೆ ಪಕ್ಷವನ್ನು ಕಟ್ಟಬೇಕು. ಅದಾದಾಗ ಮಾತ್ರ ಇವತ್ತು ಏನು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಪುನಃ ಚುನಾಯಿತ ಸರ್ಕಾರ ಕಾಂಗ್ರೆಸ್ ಬರಬೇಕಿದ್ದರೆ ನಮ್ಮ ಜಾತ್ಯತೀತ ಇವತ್ತು ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಎಲ್ಲ ಧರ್ಮದ, ಎಲ್ಲ ವರ್ಗದ ಜನ ಇವತ್ತು ಗಾಂಧೀಜಿಯವರ ಜನ್ಮ ದಿನವನ್ನು ಆಚರಣೆ ಮಾಡಲಿಕ್ಕೆ ನಾವು ಇಲ್ಲಿ ಸೇರಿದ್ದೇವೆ. ಇದು ಶುಭ ಲಕ್ಷಣ. ಆದ್ದರಿಂದ ನಾವೆಲ್ಲ ಧರ್ಮದವರು ಒಂದುಗೂಡಿ ಗಾಂಧೀಜಿಯವರ ಕನಸನ್ನು ನನಸು ಮಾಡೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭಾರತ್.
ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ, ಈ ಕ್ಷೇತ್ರದ ಶಾಸಕರಾದಂಥ ಯು ಟಿ ಖಾದರ್ ಅವರೇ, ಇವತ್ತು ನಾವೆಲ್ಲರೂ ಸೇರಿ ಪರಮ ಪೂಜ್ಯರಾಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರ ದಿನಾಚರಣೆಯನ್ನು ನಾವು ಆಚರಣೆ ಮಾಡುತ್ತಿದ್ದೇವೆ. ಅದರೊಟ್ಟಿಗೆ ಒಂದು ದುಃಖದ ಸಂಗತಿ ಕೂಡ ನಾವು ಕೇಳ್ತಾ ಇದ್ದೇವೆ. ಏಕೆಂತ ಹೇಳಿದ್ರೆ, ಏನು ಈ ದೇಶದ ಸ್ವಾತಂತ್ರ್ಯಕ್ಕೆ ಬೇಕಾಗಿ ಮಹಾತ್ಮ ಗಾಂಧೀಜಿಯವರು ತನ್ನೆಲ್ಲ ಜೀವಮಾನವನ್ನೇ ಸವಿಸಿದ್ದಾರೋ ಅದೆಲ್ಲವನ್ನು ಈಗ ಈ ದೇಶದ ಜನತೆ ಮರೆತಿದ್ದಾರೆ. ಬಾಕಿಯವರ ಬಗ್ಗೆ ನಾನು ಹೇಳುವುದಿಲ್ಲ. ಮೊನ್ನೆ ಖಾದರ್ ಅವರೇ, ನಮ್ಮ ಪಕ್ಷದ ನಾಯಕರುಗಳಿಗೆ ಕೂಡ ನೀವು ತಿಳಿಸಬೇಕು ಇದನ್ನು. ಯಾಕಂತ ಹೇಳಿದ್ರೆ, ನಾವು ಅದನ್ನು ಎದುರಿಸುವಂಥ ಶಕ್ತಿ ನಮ್ಮಲ್ಲಿ ಬೇಕು. ಇವತ್ತು ಏನು RSS BJP ಅವರು ಕಾಂಗ್ರೆಸ್ಗೆ ಬೈತಾರಾ, ಮಹಾತ್ಮ ಗಾಂಧಿಯವರು ಕೊಂದಂಥ ಯಾವ ಗೋಡ್ಸೆ ಅವರನ್ನು, RSSನ ಗೋಡ್ಸೆ ಅವರನ್ನು ಇವತ್ತು ಹೊಗಳ್ತಾರಾ, ಅದನ್ನು ನಾವು ವಿರೋಧಿಸುವಂಥ ಶಕ್ತಿ ಕಾಂಗ್ರೆಸ್ ನಾಯಕರಲ್ಲಿ ಇರಬೇಕು. ಇಲ್ಲದೆ ನಾವು ಕಾಂಗ್ರೆಸ್ ಅಂತ ಯಾಕೆ ಹೇಳ್ತೇವೆ? ಅಂಥವರಿಗೆ ಯಾರು ಕಾಂಗ್ರೆಸ್ನ ಮಹಾತ್ಮ ಗಾಂಧಿಯರನ್ನು ಕೊಂದಿದ್ದಾರೋ, ಮಹಾತ್ಮ ಗಾಂಧಿಯವರು ಸತ್ತದ್ದು ಯಾಕೆ ಬೇಕಾಗಿ? ಈ ದೇಶದ ಸ್ವಾತಂತ್ರ್ಯ ಬೇಕಾಗಿ. ಅದು ಯಾರಿಗೆ ಬೇಕಾಗಿ? ಹಿಂದುಳಿದ ವರ್ಗದವರಿಗೆ ಬೇಕಾಗಿ, ಅಲ್ಪಸಂಖ್ಯಾತರಿಗೆ ಬೇಕಾಗಿ, ಹಿಂದುಳಿದ ಬ್ಯಾಕ್ವರ್ಡ್ ಅಲ್ಪಸಂಖ್ಯಾತರಲ್ಲಿ ಅಂದರೆ ಹರಿಜನ, ಗಿರಿಜನ, ಬಿಲ್ಲವರು, ಇವರಿಗೆಲ್ಲ ಅವತ್ತು ದಾರಿ ಇಲ್ಲ. ಅವರನ್ನು ಮುಟ್ಟುವಂಥ ಜನ ಇಲ್ಲ. ಇವತ್ತು ನಾನೊಬ್ಬ ಬಿಲ್ಲವನಾಗಿ ಹೇಳ್ತೇನೆ, ನಮ್ಮನ್ನೊಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಬಿಡಲಿಲ್ಲ. ಇವತ್ತು ನಾವೆಲ್ಲ ಹಿಂದೂಗಳಂತ ಹೇಳ್ತೇವೆ. ಇದನ್ನು ಎದುರಿಸುವಂಥ ಶಕ್ತಿ ಬಿಲ್ಲವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕರಾಗಿದ್ದಾರೆ. ನರ ಇಲ್ಲ ಅವರ ಹತ್ರ. ಅವರು ಕೂಡ ಬಣ್ಣ ಹಾಕಿಕೊಂಡು ಹಾ ಅಂತ ಮಾಡಿಕೊಳ್ಳಿ. ಇದನ್ನು ಎದುರಿಸುವಂಥ ಶಕ್ತಿ ಇರಬೇಕು ಅವರಿಗೆ. ಇಲ್ಲದಿದ್ದರೆ ನೀವು ಯಾಕೆ ಕಾಂಗ್ರೆಸ್ ಆಗ್ತೀರಿ? ನಮ್ಮ ಜೀವಮಾನ ಹೋದರೂ ಚಿಂತಿಲ್ಲ. ನಮ್ಮ ಮಕ್ಕಳು, ನಮ್ಮ ಬದುಕು ಇನ್ನೂ ಬದುಕಬೇಕಾದ್ರೆ ನಾವು ಅದಕ್ಕೆ ವಿರೋಧ ಮಾಡಬೇಕು. ಅದಕ್ಕೆ ವಿರೋಧವಾದ ಸ್ಟೇಟ್ಮೆಂಟ್ ಕೊಡಬೇಕು. ಇದು ಯಾರು ಕೂಡ ಇವತ್ತು ನಮ್ಮ ಅಭಿಷೇಕ್ ಹೇಳಿದ್ರು, ಇವತ್ತೆಲ್ಲ ಇದರಲ್ಲಿ ಮೊಬೈಲ್ನಲ್ಲಿ ಏನೆಲ್ಲ ಬರ್ತದೆ. ಎಷ್ಟು ಜನ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಅದಕ್ಕೆ ವಿರೋಧ ಮಟ್ಟಿದ್ದೀರಿ? ನನ್ನ ಹತ್ರ ಅಂಥದ್ದಿಲ್ಲ. ನನ್ನ ಹತ್ರ ಸಣ್ಣ ಫೋನ್, ಇದು ಯಾವುದು ನಿಮ್ಮ ಫೋನ್ ವರ್ಕ್ ಆಗೋದಿಲ್ಲ. ಆ ಕಳ್ಳತನದ ಫೋನನ್ನು ನಾವು ನೋಡುವುದು ಕೂಡ ಇಲ್ಲ. ಆದ್ದರಿಂದ ಇದ್ದವರು ಯಾಕೆ ನೀವು ನೋಡುವುದಿಲ್ಲ ಅಂತ ಕೇಳುವುದು. ನಿಮ್ಮ ಮೈಯಲ್ಲಿ ರಕ್ತ ಇಲ್ವಾ? ಪ್ರಾಣ ಇವತ್ತಲ್ಲದ ನಾಳೆ ಆದರೂ ಹೋಗ್ತದೆ. ಮಹಾತ್ಮ ಗಾಂಧಿ ನಾಯಕರನ್ನ ಕೊಂದಿದ್ದಾರೆ, ಮತ್ತೆ ನಮ್ಮನ್ನು ಕೊಡ್ತಾರೆ. ಇವತ್ತು RSSನವರು ಏನೆಲ್ಲ ಮಾಡ್ತಾರೆ ಎಂಬುದರ ಬಗ್ಗೆ ನಾವು ಅದನ್ನು ಜನರಿಗೆ ಪ್ರತಿ ಹೇಳಿಸುವಂಥ ಕೆಲಸ ಆಗಬೇಕು. ಇವತ್ತು ಸುಳ್ಳು ಪ್ರಚಾರ ಮಾಡ್ತಾರೆ. ಇವತ್ತು ಗಾಂಧೀಜಿಯವರ ಪಟವನ್ನು ಹಿಡ್ಕೊಂಡು ಇವತ್ತು ದೇಶ ನಾವು ಅದನ್ನು ಅಸ್ವಸ್ಥತೆಯನ್ನು ನಿವಾರಿಸ್ತೇವೆ ಅಂತ ಇವತ್ತು ಪತ್ರಿಕೆಯಲ್ಲಿ ಕೊಡ್ತಂಥ ಹೇಯ ನಾಯಕರುಗಳು BJPಯಲ್ಲಿ ಇದ್ದಾರೆ. ಇದನ್ನು ವಿರೋಧಿಸುವಂಥ ಶಕ್ತಿ ಕಾಂಗ್ರೆಸ್ ಪಕ್ಷದ ನಾಯಕರಲ್ಲಿ ಬೇಕು. ಏನು ಹೇಳ್ತೀರಿ? ಏನು ಹೇಳ್ತೀರಿ ಹೇಳಿ? ಅದು ಇಲ್ಲದಿದ್ದರೆ ನೀವು ಯಾಕೆ ಕಾಂಗ್ರೆಸ್ ಅಲ್ಲಿ ಪಕ್ಷದ ನಾಯಕರು ಅಂತ ಹೇಳ್ತೀರಿ? ಹೊರಗೆ ಬನ್ನಿ, ಎದುರು ಮಾಡಿ. ಮಾಡುವುದಾದ್ರೆ ಧೈರ್ಯ ಇದ್ರೆ ಮಾಡಿ, ಅದು ನಮ್ಮದಿರುವುದು. ನಾವು ಅದಕ್ಕೆ ಬೇಕು, ನೀವು ಮಾಡಿ, ನಾನು ಬರ್ತೇನೆ. ಬೇಕಾದ್ರೆ ಪ್ರಾಣಕ್ಕೆ ಬೇಕಾಗಿ ಹಿಂಜರಿಯಬಾರ್ದು, ಪಕ್ಷಕ್ಕೆ ಬೇಕಾಗಿ. ನಾವು ಇವತ್ತು ಬದುಕಿದ್ರೆ ಈ ದೇಶದ ಸ್ವಾತಂತ್ರ್ಯ ಬಂದುದರಿಂದ ನಾವು ಇದು ಬದುಕಿದ್ದೇವೆ. ಮಹಾತ್ಮ ಗಾಂಧಿಯರನ್ನು ಇವತ್ತು ಎಷ್ಟು ಜನ ಪೂಜೆ ಮಾಡ್ತಾರೆ? ಒಂದೇ ಒಂದು ಕಡೆಯಲ್ಲಿದೆ, ಕಂಕನಾಡಿ ಗರೋಡಿಯಲ್ಲಿ ಮಹಾತ್ಮ ಗಾಂಧಿಯವರನ್ನು ನಿತ್ಯ ಪೂಜೆ ಆಗ್ತದೆ. ಎಷ್ಟು ಜನ ಮಾಡ್ತಾರೆ ಸ್ವಾಮಿ ಹೇಳಿ? ಈ ದೇಶದ ಭಾರತೀಯರು ಹೇಳಿ, ಕಾಂಗ್ರೆಸ್ ಅವರು ಹೇಳಿ, ಯಾರು ಹೇಳುವುದಿಲ್ಲ, ಧೈರ್ಯ ಇಲ್ಲ. ನಾವು ಕೂಡ ಜೈ ಭಾರತ ಅಂತ ಹೇಳ್ತೇವೆ ಅಷ್ಟೇ. ಅದು ಎದುರಿಸುವ ಶಕ್ತಿ ಬೇಕು. ಏನು ಮಾಡ್ತೀವಿ? ಪದ್ಮನಾಭರು ಹೇಳ್ತೀರಿ ಹೇಳಿ? ನಮ್ಮನ್ನು ದೇವಸ್ಥಾನ ಹೋಗ್ಲಿಕ್ಕೆ ಬಿಟ್ಟಿದ್ದಾರ? ಇಲ್ಲ. ಇವತ್ತು ನಾವೆಲ್ಲ ಬಟ್ಟೆ ಹಾಕಿಕೊಂಡು ಜೈ ಅಂತ ಹೇಳ್ತೇವೆ. ಇವತ್ತು ನಮ್ಮ ಜನಾಂಗದವರೆಲ್ಲ ಅವರ ಹಿಂದೆ. ಇದಕ್ಕೆ ನಾವು ಎದುರಿಸುವಂಥ ಶಕ್ತಿ, ಅದನ್ನು ಬೆಳೆಸುವಂಥ ಶಕ್ತಿ ನಮ್ಮ ಪಕ್ಷದ ನಾಯಕರುಗಳು ಇರಬೇಕು. ಇದನ್ನು ನಾನು ಹೇಳಿಕೊಂಡು ಇವತ್ತು ನಾನು ಹೇಳ್ತೇನೆ, ನಾನು ಕಾಂಗ್ರೆಸ್ ಆದದ್ದು ಮಹಾತ್ಮ ಗಾಂಧಿಯವರಿಗೆ ಬೇಕಾಗಿ, ಯಾರಿಗೆ ಬೇಕಾಗಿ ಅದಲ್ಲ. 2ನೇ ಕ್ಲಾಸ್ನಲ್ಲಿ ಒಬ್ಬರು ಟೀಚರ್ ನಮಗೆ ಅವರ ಜೀವನ ಇವತ್ತು ಯಾವ ಪುಸ್ತಕದಲ್ಲಿ ಮಹಾತ್ಮ ಗಾಂಧಿಯವರ ಕಥೆ ಇದೆ? ನಮ್ಮ ಕಾಂಗ್ರೆಸ್ ಪಕ್ಷ ಇರುವಾಗಲೂ ಕೂಡ ಚರಿತ್ರೆ ಇಲ್ಲ ಪುಸ್ತಕದಲ್ಲಿ. ಇದನ್ನು ನೀವು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ. ಇನ್ನಾದರೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ಮಾನ್ಯ ಯು ಟಿ ಖಾದರ್ ಅವರೇ, ಮಹಾತ್ಮ ಗಾಂಧಿಯವರ ಚರಿತ್ರೆಯನ್ನು ಬರೆಸುವಂಥ ಪುಸ್ತಕವನ್ನು ಮಾಡಬೇಕಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಿದ್ದೇನೆ. ಟೀಚರು ಹೇಳಿದ್ದಾರೆ, ಅವರ ಮಹಾತ್ಮ ಗಾಂಧಿ ಕೊಂದಂಥ ಒಂದು ಕಥೆಯನ್ನು ಹೇಳುವಾಗ ನಾನು ಮೊನ್ನೆ ಹೇಳಿದ್ದೇನೆ, ಕಣ್ಣೀರು ಬಂದಾಗ ಹೆಂಗಸು ಕೂಗಿ ತಲೆ ಅಲ್ಲೇ ಕೂತ್ಕೊಂಡಿತ್ತು. ನಮಗೆ ಮಕ್ಕಳಿಗೆ ಏನಂತ ಅರ್ಥ ಆಗಲಿಲ್ಲ. ಆದರೆ ಅದರ ಮುಂದಿನ ದಿನಗಳಲ್ಲಿ ನನಗೆ ಅರ್ಥ ಆಯಿತು, ಮಹಾತ್ಮ ಗಾಂಧಿ ಯಾಕೆ ಅವ್ರನ್ನ ಕೊಂದದೇ ಬೇಕಾಗಿ ಅವರು ತಾಯಿ ಹೋಗಿದ್ದು ಅಂತ.
ಆದ್ದರಿಂದ ನಾನು ಇಷ್ಟಕ್ಕೆ ಮುಗಿಸ್ತೇನೆ, ಯಾಕಂದರೆ ಸಮಯ ಜಾಸ್ತಿ ಆಯಿತು. ಆದ್ದರಿಂದ ನಮ್ಮ ಇವರು ಎದ್ದು ಬಂದರು, ನಾವು ಮಾತಾಡೋದು ಬೇಡ ಅಂತ ಹೇಳಲಿಕ್ಕೆ. ಆದ್ದರಿಂದ ನಾವೆಲ್ಲರೂ ಕಾಂಗ್ರೆಸ್ ಅಂತ ಹೇಳತಕ್ಕಂಥ ಯಾವೇ ವ್ಯಕ್ತಿಯಾದರೂ ನಾವನ್ನು ಎದುರಿಸುವಂಥ ಶಕ್ತಿ ನಮ್ಮಲ್ಲಿ ಬರಬೇಕು ಅಂತ ಹೇಳಿಕೊಂಡು ನಮ್ಮ ನಾಯಕರು ಕೂಡ ಈ ಮಾತನ್ನು ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮನಗಳು. 153ನೇ ಗಾಂಧಿ ಜಯಂತಿಯ ಪ್ರಯುಕ್ತ ನಾವು ಮಹಿಳಾ ಕಾಂಗ್ರೆಸ್ ಮತ್ತು ಇತರ ಮಹಿಳಾ ಘಟಕಗಳು ಸೇರಿ ಏನು ಗೇಮ್ಸನ್ನು ಮಾಡಿದ್ದೆವು ಒಂದೆರಡು ದಿವಸದ ಮುಂಚೆ. ಅದರಲ್ಲಿ ಕೆಲವು ನಮ್ಮ ಎಲ್ಲ ಮಹಿಳೆಯರು ಪಾಲ್ಗೊಂಡು ತಮ್ಮ ತಮ್ಮ ಪ್ರತಿಭೆಯನ್ನು ತೋರಿಸಿ ಪಾರಿತೋಷಕವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಬಂದಂತಹ ಎಲ್ಲ ಗಣ್ಯರಿಂದ ಅವರಿಗೆ ಬಹುಮಾನ ವಿತರಣೆಯನ್ನು ಮಾಡಬೇಕು ಅಂತ ನಾನು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಚಂದ್ರಿಕಾ ರೈ, ಸನ್ಮಾನ್ಯ UT ಖಾದರ್ ಸರ್ ಅವರು ಬಹಳಷ್ಟು ವರ್ಷಗಳಿಂದ ಸೇವೆಯನ್ನು ಸಲ್ಲಿಸತಕ್ಕಂಥ ಮೂವರು ನಮ್ಮ ಕಾಂಗ್ರೆಸ್ನ ನಾಯಕಿಯರನ್ನು ನಾವು ಇವತ್ತು ಗುರುತಿಸಿಕೊಂಡಿದ್ದೇವೆ. ಅದರಲ್ಲಿ ನಮ್ಮ ಸುಹಾಸಿನಿ ಬೊಬ್ಬಕಟ್ಟೆಯವರು, ಐಡೋಲ್ ಒಬ್ಬರವರು, ಅದೇ ರೀತಿ ನಫೀಸಾ ಮೊಯ್ಯುದ್ದೀನ್ ರವರು. ಇವರನ್ನು ನಮ್ಮ ಅಧ್ಯಕ್ಷರಾದಂಥ ದೇವಕಿ ಉಳ್ಳಾಲ್ ಅವರು ವೇದಿಕೆಗೆ ಕರಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರ ಮೂಲಕ ಹಲವಾರು ಸಾಮಾಜಿಕ ಚಟುವಟಿಕೆಗಳಲ್ಲೂ ಕೂಡ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಅವರನ್ನು ಈ ಒಂದು ವೇದಿಕೆ ಮೂಲಕ ನಾವು ಸನ್ಮಾನಿಸ್ತಿರುವುದು ನಿಜವಾಗಿ ನಮ್ಮ ಒಂದು ಉಳ್ಳಾಳ ಮಹಿಳಾ ಕಾಂಗ್ರೆಸ್ಗೆ ನಿಜವಾಗಿ ಹೆಮ್ಮೆಯ ವಿಷಯ. ಅದೇ ರೀತಿ ಐಡೋಲ್ ಒಬ್ಬರವರು, ಇವರು ನಮ್ಮ 300 ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷೆಯಾಗಿದ್ದುಕೊಂಡು ಏನು ಸರ್ಕಾರದ ಸವಲತ್ತುಗಳು ಜನರಿಗೆ ತಲುಪಬೇಕು ಅದನ್ನು ಉತ್ತಮ ರೀತಿಯಲ್ಲಿ ತಲುಪಿಸಿಕೊಟ್ಟಂತ ಒಬ್ಬ ನಮ್ಮ ಕಾಂಗ್ರೆಸ್ನ ಒಬ್ಬ ಮಹಿಳೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಗುರುತಿಸಿಕೊಂಡು ಸನ್ಮಾನಕ್ಕೆ ಅರ್ಹರಾದಂಥ ಒಬ್ಬ ನಮ್ಮ ಕಾಂಗ್ರೆಸ್ನ ನಾಯಕಿಗಳಾಗಿರ್ತಾರೆ. ಅದೇ ರೀತಿ ನಫೀಸಾ ಮೊಯ್ಯುದ್ದೀನ್ ರವರು, ಇವರು ನಮ್ಮ ನಗರಸಭೆಯಲ್ಲಿ ಮಾಜಿ ಉಪಾಧ್ಯಕ್ಷರಾಗಿ ಬಹಳಷ್ಟು ಸಕ್ರಿಯವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ಬರತಕ್ಕಂಥ ಒಬ್ಬ ಮುಸ್ಲಿಂ ಮಹಿಳೆಯಾಗಿದ್ದುಕೊಂಡು ಕೂಡ ರಾಜಕೀಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಈ ಒಂದು ವೇದಿಕೆ ಮೂಲಕ ನಾವು ಅವರನ್ನು ಸನ್ಮಾನಿಸುತ್ತಿರುವುದು ಕೂಡ ನಮ್ಮ ಉಳ್ಳಾಳ ಮಹಿಳಾ ಕಾಂಗ್ರೆಸ್ಗೆ ಕೂಡ ಹೆಮ್ಮೆಯ ವಿಚಾರವಾಗಿದೆ. ಮಾಡಿಕೊಟ್ಟಂತ ನಮ್ಮ ಶಾಸಕರಿಗೂ ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷರಿಗೂ ಎಲ್ಲ ಘಟಕದ ಸದಸ್ಯರಿಗೂ ನಮ್ಮ 3 ಹಿರಿಯ ಮಹಿಳೆಯರಿಗೆ ಸನ್ಮಾನ ಆದದ್ದು ನಮಗೆ ಮಾತ್ರ ಸಂತೋಷ ಅಲ್ಲ, ಈ ಸಂದೇಶ ಬಹುಶಃ ಮಹಾತ್ಮ ಗಾಂಧೀಜಿಯವರ ಆತ್ಮಕ್ಕೂ ನೇತೃತ್ವದಲ್ಲಿ ಹಮ್ಮಿಕೊಂಡಂತಹ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತ್ಯೋತ್ಸವ ಕಾರ್ಯಕ್ರಮ ಮಹಿಳಾ ಕಾಂಗ್ರೆಸ್ನಿಂದ ಮಹಿಳೆಯರಿಗಾಗಿ ಏರ್ಪಡಿಸಲ್ಪಟ್ಟಂಥ ಯುವ ಸ್ಪರ್ಧೆಯ ಆ ವಿಜೇತರಿಗೆ ಬಹುಮಾನ ಮತ್ತು ಮಹಿಳಾ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹಲವಾರು ವರ್ಷ ದುಡಿದು ಜನಪ್ರತಿನಿಧಿಯಾಗಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ನಿರ್ವಹಿಸಿಕೊಂಡು
ಪಕ್ಷಕ್ಕೆ ಶಕ್ತಿ ಕೊಟ್ಟಂತಹ ಮುಂದಿನ ಐಡೋಲೊಬ್ಬರವರು ಕೋಟೆಪುರದ ನದಿಸ ಮಹೇಶ್ ಅದೇ ರೀತಿ ನಮ್ಮ ಸುಹಾಸಿನಿ ಬಬ್ಬುಕಟ್ಟೆ ಅವರಿಗೆ ಗೌರವಪೂರ್ವಕ ಸನ್ಮಾನ ಕಾರ್ಯಕ್ರಮ, ನೂತನ ಅಧ್ಯಕ್ಷರಿಗೆ ಮಹಿಳಾ ಕಾಂಗ್ರೆಸ್ನ ಸನ್ಮಾನ ಕಾರ್ಯಕ್ರಮದ ಈ ಒಂದು ಅರ್ಥಪೂರ್ಣ ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಬ್ಲಾಕಿನ ಅಧ್ಯಕ್ಷರುಗಳೇ, ನಮ್ಮೆಲ್ಲ ಹಿರಿಯ ನಾಯಕರೇ, ಜಿಲ್ಲಾ ನಾಯಕರಾಗಿರುವಂಥ ಕೋಟ್ಯ ಲಿಂಗಾಯಕನವರೇ, ಅದೇ ರೀತಿ ಈಶ್ವರ್ ಉಲ್ಲಾಲ್ ಅವರೇ, ಮೊಹಮ್ಮದ್ ಮುಖಂಚೇರಿ, ಪದ್ಮನಾಭ ಅರವಿಂದವರೇ, ಮಮತಾಜ್ ಮಮತಾಜ್ ಅವರೇ, ಹಾಗೂ ಬಹುಶಃ ಬ್ಲಾಕ್ ಅಧ್ಯಕ್ಷರಾಗಿದ್ದ ಉಲ್ಲಾಲ್ ಅವರೇ, ಡಿ ಎಸ್ ಅಬ್ದುಲ್ಲರ್ ಅವರೇ, ಜಯಮತ್ ವೆಂಕಣ್ಣವರೇ, ನಮ್ಮ ಫ್ರಂಟ್ ಕಾಂಗ್ರೆಸ್ ಎಲ್ಲ ನಮ್ಮ ಸದಸ್ಯರುಗಳೇ, ಮುಂದಿರುವ ಎಲ್ಲ ನಮ್ಮ ಹಿರಿಯರೇ, ಖಂಡಿತವಾಗಿ ಆಸಕ್ತಿಯನ್ನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ನಾನು ಪ್ರಪ್ರಥಮವಾಗಿ ಬ್ಲಾಕ್ ಅಧ್ಯಕ್ಷರನ್ನು ಮತ್ತು ಮಹಿಳಾ ಅಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ಎಲ್ಲರ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ಕಳೆದ 2 ದಿವಸಗಳ ಹಿಂದೆ ಒಂದು ಕಾರ್ಯಕ್ರಮವನ್ನು ಚರ್ಚೆ ಮಾಡಬೇಕಂತ ತೀರ್ಮಾನ ಮಾಡಿದಾಗ ಮೊನ್ನೆ ಸಂಜೆ ತನಕ ಸರಿಯಾದ ಒಂದು ಸ್ಥಳ ಕೂಡ ಸಿಗಕ್ಕೆ ಭಾಳ ಬ್ಯುಸಿ ಇತ್ತು. ಅದು ಕೆಲವೇ 24-48 ಗಂಟೆಗಳೊಳಗಡೆ ಇವತ್ತು ಸ್ಥಳ ನಿಗದಿಪಡಿಸಿಕೊಂಡು ಎಲ್ಲರನ್ನು ಆಹ್ವಾನಿಸಿ ಒಂದು ಅರ್ಥಪೂರ್ಣ ಮತ್ತು ಸೌಹಾರ್ದತೆ ಕಾರ್ಯಕ್ರಮವನ್ನು ಕೂಡ ಇವತ್ತು ಮಾಡಿ ಅತ್ಯಂತ ಯಶಸ್ವಿಯೊಂದು ಆಗಿದ್ದಾರೆ. ಬಹುಶಃ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಸಂಬಂಧಪಟ್ಟ ಹಾಗೆ ತಾವೇನಲ್ಲಿ ಮಾತುಗಳು ನಮ್ಮ ಸಂವಿಧಾನದ ಮೊಹಮ್ಮದ್ ಮುಖಂಚೇರಿ ಇರಲಿ, ಅಭಿಷೇಕ್ ಉಲ್ಲಾಲ್ ಇರಲಿ, ನಮ್ಮ ಪದ್ಮನಾಭ ನಡಿಗಾಲ್ ಇರಲಿ, ಇಬ್ರಾಹಿಂ ಕೋಡ್ಜಾಲಕರ್ ಇರಲಿ, ಈಶ್ವರ್ ಉಲ್ಲಾಲ್ ಇರಲಿ, ಪಿ ಎಸ್ ಅಬ್ದುಲ್ಲರ್ ಇರಲಿ, ಆಲ್ವಿನ್ ಇರಲಿ, ಇಂತೆಲ್ಲ ನಮ್ಮ ಮುಖಂಡ ಏನಿದ್ದಾರ ಎಲ್ಲ ಕೂಡ ನಮ್ಮ ವ್ಯಕ್ತಿತ್ವದಲ್ಲಿ ಕೈಗೂಡಿಸಿ ಬರುವಂಥ ವಿಚಾರ ಆಗಬೇಕಾಗುತ್ತೆ. ಬಹುಶಃ ಕಾಂಗ್ರೆಸ್ ಯಾಕಂದ್ರೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ರೆ, ಕಾಂಗ್ರೆಸ್ ಯಾವಾಗಲೂ ಅಧಿಕಾರಕ್ಕೆ ಇದ್ದಂಥ ಪಕ್ಷ. ಮಹಾತ್ಮ ಗಾಂಧಿ ಕಾಂಗ್ರೆಸ್ ಕಟ್ಟಿದಾಗ ಅದು ಅಧಿಕಾರಕ್ಕೆ ಬರಬೇಕಂತ ಎನಿಸಿ ಕಟ್ಟಿದಂಥ ಪಕ್ಷ. ಅವತ್ತೊಂದು ಕಾಲದಲ್ಲಿ ಶ್ರೀಮಂತರಿಗೆಲ್ಲ ವ್ಯವಸ್ಥೆ, ಬ್ರಿಟಿಷರ್ ಕಾಲದಲ್ಲಿ ಶ್ರೀಮಂತರಿಗೆ ಯಾವುದೇ ಕೊರತೆ ಕೂಡ ಇರಲಿಲ್ಲ. ಅವರಿಗೆ ಶಾಲೆ ಇತ್ತು, ಕಾಲೇಜ್ ಇತ್ತು, ಕೆಲಸ ಸಿಗ್ತಿತ್ತು, ಶ್ರೀಮಂತರಿಗೆ ಪೊಲೀಸ್ ಫೋರ್ಸ್ ಇತ್ತು, ಎಲ್ಲ ವ್ಯವಸ್ಥೆ ಇತ್ತು. ಈ ದೇಶದ ಗ್ರಾಮೀಣ ಮಟ್ಟದ ಸರ್ವ ಜನರಿಗೆ ಕೂಡ ಸರಿಯಾಗಿ ಶಾಲೆಗೆ ಚಪ್ಪಲಾಗುವಂಥ ಹಕ್ಕು ಕೂಡ ಇರಲಿಲ್ಲ. ತಮ್ಮ ಮಕ್ಕಳನ್ನು ಶಾಲೆಗೆ ಕಲಿಸುವಂಥ ಹಕ್ಕು ಕೂಡ ಇವತ್ತು ಇರಲಿಲ್ಲ. ಅಥವಾ ರೈತರಿಗೆ, ಕಾರ್ಮಿಕರಿಗೆ ಸರಿಯಾದ ಒಂದು ಧ್ವನಿ ಕೂಡ ಇರಲಿಲ್ಲ. ಈ ದೇಶದಲ್ಲಿ ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಧ್ವನಿ ಆಗಬೇಕು, ಯಾರಿಗೆ ಶಕ್ತಿ ಇಲ್ಲ ಅವರಿಗೆ ಶಕ್ತಿ ಆಗಬೇಕೆಂಬ ಉದ್ದೇಶದ ಕಾಂಗ್ರೆಸ್ ಒಂದು ಆಂದೋಲನ ಪ್ರಾರಂಭವಾಗ್ತಾ ಬಂತು. ಸ್ವತಂತ್ರ ಸಿಕ್ಕಿದ ನಂತರ ಕೂಡ ಕಾಂಗ್ರೆಸ್ ಎಲ್ಲ ಆಡಳಿತ ಕೂಡ ಅದು ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಹಿಡಿದು ನೇರವಾಗಿ ಬಹುಶಃ ಮನಮೋಹನ್ ಸಿಂಗ್ ಅವತರಲ್ಲೂ ಕೂಡ ಕಾಂಗ್ರೆಸ್ ಆಡಳಿತ ಬಂದ ಸಂದರ್ಭದಲ್ಲಿ B.R. ಅಂಬೇಡ್ಕರ್ ಸಂವಿಧಾನ, ಮಹಾತ್ಮ ಗಾಂಧಿ ಕನಸಿನ ಬಾತ ಮೂಲಕ ಈ ದೇಶದ ಸರ್ವ ಜನರು ಕೂಡ ನೆಮ್ಮದಿಯಿಂದ ಇಲ್ಲಿಗೆ ಬೇಕಾಗುವಂಥ ಕಾರ್ಯಕ್ರಮವನ್ನು ಹೊರತು ಅದು ರಾಜಕೀಯವಾಗಿ ಇನ್ನೂ ಕೂಡ ತೆಗೆದು ಹೋಗಲಿಲ್ಲ ಅಂತ ಹೇಳಿ ನಾವು ಇವತ್ತು ಹೆಮ್ಮೆ ಪಡುವಂಥ ವಿಚಾರ ಇವತ್ತು ನಾವು ಮಾಡ್ತೇವೆ. ಬಹುಶಃ ಇವತ್ತು ಬಿಜೆಪಿ ಅಧಿಕಾರಿಗೆ ಬಂದು ಏನಾಗಿದೆ, ಸರ್ವ ಜನರಿಗೆ ಕೂಡ ಗೊತ್ತಾಗುವಂಥ ಪರಿಸ್ಥಿತಿ ಆಗಿದೆ. ಒಂದೇ ಒಂದು ಬಡವರಿಗೆ ಒಂದು ಮನೆ ಕೊಡುವಂಥ ಯೋಗ್ಯತೆ ಸರ್ಕಾರದ ಆಗಿದೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗಲಿಲ್ಲ, ಹಿರಿಯರಿಗೆ ಪೆನ್ಷನ್ ಇವತ್ತು ಬರ್ತಾ ಇಲ್ಲ. ಆಸ್ಪತ್ರೆಗೆ ಹೋದರೆ ಅವರು ಯಾವುದೇ ಆಯುಷ್ಮಾನ್ ಯಾವುದೇ ಕಾರ್ಯಕ್ಕೂ ಕೂಡ ಕಿಸೆಯಲ್ಲಿ 60,000 75,000 ದುಡ್ಡಿಲ್ಲದೆ ಹೊರಗೆ ಬರಲಿಕ್ಕೆ ಇವತ್ತು ಸಾಧ್ಯತೆ. ಡೀಸೆಲ್, ಪೆಟ್ರೋಲ್, ಗ್ಯಾಸ್ ಎಲೆಕ್ಟ್ರಿಕ್ ಇವತ್ತು ಜಾಸ್ತಿ ಆಗ್ತದೆ. ಸಂಬಳಗಳು ಕೂಡ ಕಂಪನಿಗಳಲ್ಲಿ ಇವತ್ತು ಕಡಿಮೆ ಮಾಡ್ತಾ ಇರುವಂಥ ಪರಿಸ್ಥಿತಿ ಆಗಿದೆ. ಇದೆಲ್ಲ ಯಾಕೆ ಆಗ್ತದೆ ಮತ್ತು ಅತ್ಯಂತ ಶ್ರೀಮಂತರಿಂದ ಅತ್ಯಂತ ಬಡವತನ ಕೂಡ ಯಾಕೆ ಕುರಿತು ನೆಮ್ಮದಿಯಿಂದ ಜೀವನ ಮಾಡ್ತಾರೆ. ಯಾವ ಜಾಸ್ತಿ ವರ್ಗದವರು ಕೂಡ ಇವತ್ತು ನೆಮ್ಮದಿಲ್ಲದಂಥ ಪರಿಸ್ಥಿತಿ ಆಗಿದೆ. ಇದೆಲ್ಲ ಇವತ್ತು ಯಾಕೆ ಆಗಿದೆ ಅಂತ ಹೇಳಿದರೆ ಅದು B.R. ಅಂಬೇಡ್ಕರ್ ತತ್ವ ಸಿದ್ಧಾಂತ ಮತ್ತು ಮಹಾತ್ಮ ಗಾಂಧಿ ಕನಸಿನ ಭಾರತಕ್ಕೆ ವಿರುದ್ಧವಾಗಿ ಆಡಳಿತ ಮಾಡೋ ಕಾರಣ ಇವತ್ತು ಯಾರು ನೆಮ್ಮದಿ ಸಾಧ್ಯ. ಆದ ಕಾರಣ ಬಹಳ ಸ್ಪಷ್ಟ ಇವತ್ತು ಅಂತ ಹೇಳಿದ್ರೆ ನಾವೆಲ್ಲ ಇವತ್ತು ಆಲೋಚನೆ ಮಾಡಿ ದೇಶ ಬದುಕಬೇಕಾದ್ರೆ ಕಾಂಗ್ರೆಸ್ ಹೋಗಬೇಕು. ದೇಶ ಬದುಕಬೇಕಾದರೆ ಕಾಂಗ್ರೆಸ್ ಖಂಡಿತವಾಗಿ ಸಾಧ್ಯವಿಲ್ಲ ಅನ್ನೋ ದಿಟ್ಟವಾದ ತೀರ್ಮಾನಕ್ಕೆ ಪ್ರತಿಯೊಂದು ಯುವಕರು ಇವತ್ತು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥ ವಿಚಾರ ಇವತ್ತು ಮಾಡ್ತೇನೆ. ಬಹುಶಃ ನಾನು ಈಗಾಗಲೇ ಹೇಳಿದೆ, ದೇಶ ನಮಗೆಲ್ಲರಿಗೂ ಉಸಿರಿರುವುದು ಯಾಕೆಂದ್ರೆ ನಾವು ಬದುಕಬೇಕಂದ್ರೆ ಉಸಿರಿದೆ. ದೇಶ ಬದುಕಬೇಕಾದ್ರೆ ಜಾತ್ಯಾತೀತ ತತ್ವ ಬೇಕು. ಎಲ್ಲ ಜಾತಿ, ಎಲ್ಲ ಮತ್ತು ಎಲ್ಲ ವರ್ಗದವರು ಒಂದೇ ತಾಯಿ ಮಕ್ಕಳ ರೀತಿಯ ಜೀವನ ಮಾಡಿಸುವಂಥ ಅವಕಾಶ ಆಗಬೇಕು. ಯಾವುದು ಒಂದೇ ಜಾತಿಯ ದೇಶ ಯಾವುದು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ. ಬಹುಶಃ ಭಾರತ ದೇಶ ವಿಭಜನೆ ಆಗುವ ಸಂದರ್ಭದಲ್ಲಿ ಬಹುಶಃ ಬಿಜೆಪಿಯವರು RSS ವಿಭಜನೆ ಆಗ್ಬೇಕಂತಲೇ ಪಟ್ಟಿದ್ರು. ಜಿನ್ನಾನವ್ರು ಹೇಗೆ ಅಲ್ಲಿ ಪಟ್ಟಿದ್ರ ಇವರು ಕೂಡ ಆಗ್ಬೇಕಂತ ಹೇಳಿದ್ರು. ಮಹಾತ್ಮ ಗಾಂಧಿ ಬಹುಶಃ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬಹುಶಃ ಅವತ್ತು ಬಹಳ ಸ್ಪಷ್ಟವಾಗಿ ಮೌಲಾನಾ ಆಜಾದ್ ಅವರು ಹೇಳಿದ್ರು, ನಾವು ವಿಭಾಗ ಆಗುವಂಥ ಪ್ರಶ್ನೆ ಇಲ್ಲ, ವಿಭಾಗ ಯಾವ ಎಲ್ಲಿಯೂ ಕೂಡ ಲಾಭ ಆಗಲಿಕ್ಕಿಲ್ಲ. ಅವತ್ತವರು ಬರೆದಂಥ ನಾವೆಲ್ಲ ಒಂದು ಪುಸ್ತಕ ನಾವು ತಯಾರು ಮಾಡ್ತಾ ಇದ್ದೇವೆ. ಮಹಾತ್ಮ ಗಾಂಧೀಜಿ ಯಾವತ್ತು ಯಾರೆಲ್ಲ ಪತ್ರ ಬರೆದ್ರು ಅದು ನೀವು ವಿಭಾಗ ಮಾಡಬಾರ್ದು, ಯಾಕೆ ಮಾಡಬಾರ್ದು ಅಂತ ಪತ್ರ ಬರೆದಿದ್ದಾರೆ. ಆ ಪತ್ರದ ಪುಸ್ತಕವನ್ನು ನಾವು ಬಿಡುಗಡೆ ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತು ಯುವಕರಿಗೆ ಕೊಡಬೇಕಂತ ನಾವು ತೀರ್ಮಾನ ಮಾಡ್ತೀವಿ. ಯಾಕಂತ ಹೇಳಿದರೆ ಯಾರು ಇತಿಹಾಸ ಕಲಿಯಲಿಲ್ಲ
ಸಾಧ್ಯ ಆಗ್ತದೆ ವಿಚಾರ ಇವತ್ತು ಆಗ್ತದೆ. ಅದಕ್ಕೆ ನಾವು ಎಲ್ಲ ಜಾತಿ ಎಲ್ಲ ಮತ್ತೆ ವರ್ಗದ ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಜೀವನ ಮಾಡುವ ಅವಕಾಶಗಳು ಆಗುವಂಥ ವ್ಯವಸ್ಥೆ ಆದರೆ ಕಾಂಗ್ರೆಸ್ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಕೂಡ ಇವತ್ತು ಬಲಿಷ್ಠ ಆಗುವ ವಿಚಾರ ಆಗಲೇಬೇಕೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಅದಕ್ಕೆ ನಾವೆಲ್ಲ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದರೆ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಟ್ಟಂಥ ಕೊಡುಗೆ ನಾವೆಲ್ಲ ಸ್ಮರಿಸಿಕೊಂಡು ಅವರ ತತ್ವ ಆದರ್ಶ ಮತ್ತು ವ್ಯಕ್ತಿಯನ್ನು ನೈಜೀಕರಿಸಿಕೊಂಡು ಮುಂದೆ ಹೋಗುವಂಥ ವಿಚಾರ ನಾವೆಲ್ಲ ಇವತ್ತು ಕಾಣುವಂಥ ನಾವು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅತ್ಯಂತ ನೋವಿನ ಸಂಗತಿ ಯಾರು ಕೇಳಿದರೆ ಮಹಾತ್ಮ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ದಿವಸ ಇವತ್ತು ಫೇಸ್ಬುಕ್ ಮತ್ತು ವಾಟ್ಸಪ್ನಲ್ಲಿ ಕೆಲವೊಂದು ಉನ್ನತ ಮನಸ್ಸುಗಳು ಇವತ್ತು ಮಹಾತ್ಮ ಗಾಂಧಿಯನ್ನು ಕೂಡ ಇವತ್ತು ಶೋಷಣೆ ಮಾಡಿ ಮತ್ತು ದೋಷಣೆ ಮಾಡುವಂಥ ಅವರು ಬಹುಶಃ ಏನು ಘೋಷಣೆ ಹಾಕಿದ್ದಾರ ಅವರ ಬಗ್ಗೆ ಆ ಯುವಕರ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ನನಗೆ ಬಹಳಷ್ಟು ಕನಿಕರಿದೆ. ಯಾಕಂತ ಹೇಳಿದರೆ ಅವರು ಇಲ್ಲಿ ದಾರಿ ತಪ್ಪಿದ ಮಕ್ಕಳಂತ ಹೇಳಿಕ್ಕೆ ನಾನು ಎಂದು ಬಯಸ್ತೇನೆ. ಅವ್ರ ದಾರಿಯನ್ನು ತಪ್ಪಿದಂಥ ಮಕ್ಕಳು ಇವತ್ತು ಆಗಿದ್ದಾರೆ. ಸ್ಪಷ್ಟವಾದ ಶಿಕ್ಷಣ ಮತ್ತು ಸತ್ಯದ ಸಂಸ್ಕೃತಿ ಕಲಿಸಿದ ಕಾರಣ ಅವರು ದಾರಿ ತಪ್ಪಿ ಹೋದಂಥ ಇವತ್ತು ಆಗುವಂಥ ಸಂದರ್ಭ. ಅದಕ್ಕಾಗಿ ಬಹುಶಃ ನಾವು ಇದನ್ನು ತೀವ್ರವಾಗಿ ನಾವು ಇವತ್ತು ಖಂಡಿಸುವಂಥ ವ್ಯವಸ್ಥೆಗಳು ನಾವು ಮಾಡಿಕೊಂಡು ಮುಂದಿನ ಕೆಲವೇ ದಿನಗಳಲ್ಲಿ ಉಲ್ಲಾಲ ಬ್ಲಾಕ್ ಜಿಲ್ಲಾ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಯಾಕಂದರೆ ರಾಷ್ಟ್ರತೆ ಒಗ್ಗೂಡುವಿಕೆ ಮತ್ತು ಮಹಾತ್ಮ ಗಾಂಧಿ ತತ್ವ ಆದರ್ಶವನ್ನು ನೆರವೇರಿಸಿ ಮತ್ತು ಮಹಾತ್ಮ ಗಾಂಧೀಜಿ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಯಾರು ಟೀಕೆ ಮಾಡ್ತಾರ ಅವರು ದೇಶದ್ರೋಹಿಗಳು ಈ ದೇಶದ ಸ್ಥಾನದಿಂದ ಅವರು ಬಿಟ್ಟು ಹೋಗಬೇಕು ನಾವು ಮಾಡಬೇಕು. ಅದಕ್ಕೆ ಬೇಕಾಗುವಂಥ ಎಲ್ಲ ಅಪ್ಪತ್ತಾಯ ಮತ್ತು ಪ್ರತಿಭಟನೆ ಮುಂದಿನ ದಿನದಲ್ಲಿ ಉಲ್ಲಾಲ ಬ್ಲಾಕ್ ಕಾಂಗ್ರೆಸ್ ಮತ್ತು ಮುಡಿಪು ಬ್ಲಾಕ್ ಕಾಂಗ್ರೆಸ್ ನಂಬಿಕೊಂಡು ಜಿಲ್ಲಾದ ಸರ್ಕಾರ ಪಡೆದುಕೊಂಡು ದೊಡ್ಡ ಮಟ್ಟ ಜನಜಾಗೃತಿ ಸಭೆಯನ್ನು ಮಾಡಬೇಕು. ತದನಂತರ ನಮ್ಮೆಲ್ಲ ಗ್ರಾಮ ಮಟ್ಟದಲ್ಲಿ ಮಾಡುವ ವಿಚಾರ ಆಗಬೇಕಂತ ಕೂಡ ಹೇಳಲಿಕ್ಕೆ ನಾನು ಬಯಸುವಂಥದ್ದು. ಸೊ ನಾನು ರಾಜಕೀಯವಾಗಿ ನಾನು ಹೇಳಿಷ್ಟೇ ನಾವು ಪ್ರತಿಯೊಂದು ಬೂತ್ನಲ್ಲಿ ಕೂಡ ಬಲಿಷ್ಠರಾಗಿ ಮುಂದೆ ಬರುವಂಥ ವಿಚಾರ ಆಗಬೇಕು. ಎಲ್ಲ ಕೂಡ ನೆಮ್ಮದಿಯಿಂದ ಸಾಗಿಸುವ ಯಾವುದೇ ಗುಂಪು ಯಾವುದೇ ಧರ್ಮದ ಗುಂಪು ಅಂತ ಯಾರಿಗೂ ಕೂಡ ಬೆಂಬಲ ಕೊಡಲಿಕ್ಕೆ ದಯವಿಟ್ಟು ಯಾರೇ ಇರಲಿ ಅವರು ದೂರ ಇರುವಂಥ ಕೆಲಸವನ್ನು ಆಗುವಂಥ ಅವಕಾಶ ಮಾಡಿ ನಮಗೆ ಸಮಾಜ ಸ್ವಸ್ಥ ಮತ್ತು ಆರೋಗ್ಯಪರ ಸಮಾಜದ ನಿರ್ಮಾಣ ಮಾಡಬೇಕಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಒಂದು ಕಡೆ ಮಹಾತ್ಮ ಗಾಂಧಿಗೆ ಬಯೋ, ಇನ್ನೊಂದು ಕಡೆ ನಾನು ಮೊನ್ನೆ ನೋಡ್ತೇನೆ ಆದದ್ದು ಆಸಾಮಿನ ಇಲ್ಲಿ ಅವರ ನಾಟಕ ಅಲ್ಲಿ ಆದ ರೀತಿಯಲ್ಲಿ ಇಲ್ಲಿ ಒಂದು ನಾಟಕ ಮಾಡಿ ಅಲ್ಲಿ ಗುಂಪು ಸೇರಿ ಆಸಾಮಲ್ಲಿ ಏನಾಯಿತು ಅದೇ ರೀತಿ ನಾಟಕ ಮಾಡಿಕೊಂಡು ಇವರದೊಂದು ವಾಟ್ಸಪ್ನಾಗ ನಾನು ಯಾರಿಗೆ ಆಸಾಮ್ ಸಂಬಂಧಪಟ್ಟಾಗೆ ನಾಟಕ ಆಡ್ತಾರೆ ನಿಮಗೆ ನಾವು ಫ್ರೀ ಟಿಕೆಟ್ ಮಾಡಿ ಕೊಡ್ತೀವಿ, ಆಸಾಮಲ್ಲಿ ಹೋಗಿ ಮಾಡಿ ಇಲ್ಲಿ ಯಾಕೆ ಮಾಡ್ತೀವಿ, ನಿಮಗೆ ಧೈರ್ಯ ದಮ್ಮ ಇದ್ದರೆ ಆಸಾಮಲ್ಲಿ ಹೋಗಿ ಮಾಡಿ ಅಲ್ಲಿ ನಾನು ಮಾಡಿಕೊಂಡಿದ್ದೀವಿ ಇಲ್ಲಿ ಸಮಾಧಾನ ಎಲ್ಲ ಬಿಡುವಂಥ ವಿಚಾರ ಮಾಡಿ ಆದಾಗ ನಾವೆಲ್ಲರೂ ಕೂಡ ನೆಮ್ಮದಿಯ ಜೀವನ ಸಾಗಿಸುವಂಥ ಅವಕಾಶ ನಾವು ಮಾಡೋಣ ಅಂತ ನಿಮಗೆಲ್ಲರಿಗೂ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ನಿಮ್ಮೆಲ್ಲರ ಸಹಕಾರ ಕೇಳಿಕೊಂಡ ನಾವೆಲ್ಲ ಜೊತೆಯಾಗಿ ಮುಂದೆ ಹೋಗುವ ನಾವು ಮುಂದೆ ಹೋಗುವ ಸಂದರ್ಭ ಯಾರು ಹಿಂದೆ ಹೊಂದಿದ್ದಾರೆ ಅವರ ಕೈ ಇಟ್ಟು ಮುಂದೆ ತಕ್ಕುವ ಜವಾಬ್ದಾರಿ ನಾವೆಲ್ಲರೂ ಹಮ್ಮಿಕೊಳ್ಳುವುದರಿಂದ ಭಾರತ ಮತ್ತು ಭಾರತೀಯ ನೆರವಿನಲ್ಲಿ ನಾವು ಮುಂದೆ ಹೋಗುವಂಥ ಅವಕಾಶ ಆಗಲಿದೆ ಹೇಳ್ಕೊಂತ ಇವತ್ತಿನ ಕಾರ್ಯಕ್ರಮ ಸಂಘರ್ಷವನ್ನು ಪ್ರತಿಯೊಬ್ಬರಿಗೂ ಕೂಡ ನಾನೇಕೆ ಅಂತ ಹೇಳಿದರೆ ಇಲ್ಲ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಫೋನ್ ಮಾಡ್ತೀನಿ, ಈ ಕಾರ್ಯಕ್ರಮಕ್ಕೆ ನಾನು ಯಾರಿಗೂ ಫೋನ್ ಮಾಡ್ತೀನಿ. ಯಾಕಂದರೆ ನೋಡ ಫೋನ್ ಮಾಡಿದ್ರೆ ಎಷ್ಟು ಜನ ಬರ್ತಾರೆ ಹೇಗೆ ಏನಂತ ಹೇಳಿ ಬಹುಶಃ ಇದು ಸದಸ್ಯರಲ್ಲಿ ಮಹಿಳಾ ಕಾಂಗ್ರೆಸ್ ಎಲ್ಲ ಸಂಬಂಧಪಟ್ಟಂಥ ನೀವು ಪ್ರೀತಿಪೂರ್ವಕವಾಗಿ ಕರೆದಕ್ಕೆ ಇವತ್ತೆಲ್ಲ ಹಿರಿಯರು ಬರುವಂಥ ಅವಕಾಶ ಆಗ್ತದೆ. ಈ ರೀತಿಯ ಸಂಘಟನೆ ಬಹುಶಃ ಮುಂದಿನ ಇರುವಂಥ ಅವಕಾಶ ಆಗಲಿಕ್ಕೆ ಕೇಳ್ಕೊಂತ ನನ್ನ